4 ವರ್ಷಗಳಿಂದ ನಾವು ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ನನಗೂ ಅನ್ನಿಸ್ತದೆ ಮಂಗಳೂರನ್ನು ಸಿಂಗಾಪುರನ್ನು ಮಾಡಬಹುದು ಅಂತ. ಮಂಗಳೂರನ್ನು ಒಂದು ವೇಳೆ ನಮಗೆ ಅಷ್ಟು ಒಳ್ಳೆಯ ಸಿಟಿಯನ್ನಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಮತ್ತೆ ಇನ್ಯಾವ ಸಿಟಿಗೂ ಅರ್ಹತೆ ಇಲ್ಲ. ತಾವು ನಮ್ಮ ಅಭಿಯಾನವನ್ನು ಗುರುತಿಸಿದ್ದೀರಿ. ಗುರುತಿಸುವಂಥ ಕೆಲಸ ಆಗದಿದ್ದರೂ ಕೂಡ ಅದರೊಳಗೆ ಏನೋ ಒಂದು ಶಕ್ತಿ ಇದೆ, ನಮ್ಮ ಜನರಲ್ಲಿ ಏನೋ ಒಂದು ಉತ್ಸಾಹ ಇದೆ ಇಂಥದ್ದು ಮಾಡಲಿಕ್ಕೆ ಅಂತ ನಾವು ಗುರುತಿಸಿದ್ದೇವೆ. ಆದ್ದರಿಂದ ನೀವು ನಮ್ಮನ್ನು ಗುರುತಿಸಿದ್ದೀರಿ. ಅದಕ್ಕಾಗಿ ಮೊದಲನೇದಾಗಿ ನಾನು ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ಗೆ ಧನ್ಯವಾದವನ್ನು ಹೇಳ್ತೇನೆ. ಯಾವುದೇ ಧಾರ್ಮಿಕ ಕೇಂದ್ರ ಅಥವಾ ಆಧ್ಯಾತ್ಮಿಕ ಕೇಂದ್ರ, ನಮ್ಮದು ಆಧ್ಯಾತ್ಮಿಕ ಕೇಂದ್ರ, ಈ ಕೆಲಸ ಯಾಕೆ ನೀವು ತೊಗೊಂಡ್ರಿ ಅಂತ ಕೆಲವೊಂದು ಜನರಿಗೆ ಪ್ರಶ್ನೆ ಬಂದಿರಬಹುದು, ಅಥವಾ ತುಂಬ ಯೋಚನೆ ಮಾಡಿದ್ರೆ ಆ ಪ್ರಶ್ನೆ ಬರಬಹುದು. ಮಠದವ್ರು ಯಾಕೆ ಈ ಕೆಲಸವನ್ನು ತೊಗೊಂಡ್ರು? ಇದೊಂದು ಸರ್ಕಾರದ ಕೆಲಸ, ಮಹಾನಗರ ಪಾಲಿಕೆ ಕೆಲಸ, ಆ್ಯಂಟೋನಿ ವೆಸ್ಟ್ ಅವ್ರ ಕೆಲಸ, ಅಥವಾ ಕಸದಲ್ಲಿ ಕೈ ಹಾಕೋದು ಅಂದರೆ ನಮ್ಮ ಕೆಲಸ ಅಲ್ಲ. ಬೀದಿಗೆ ಬರೋದು ಸ್ವಾಮಿಗಳ ಕೆಲಸ ಅಲ್ಲ. ಮಠದಲ್ಲಿ ಇದ್ಕೊಂಡು ಧಾರ್ಮಿಕ ಪ್ರವಚನ ಕೊಟ್ಕೊಂಡು ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿಕೊಂಡು ಕಾಣಿಕೆ ತೊಗೊಂಡು ಇರುವಂಥದ್ದು ಸ್ವಾಮಿಗಳದ್ದು ಅನ್ನುವಂಥದ್ದು ಸಾಮಾನ್ಯವಾದಂಥ ಒಂದು ಅಭಿಪ್ರಾಯ ಅಥವಾ ಕಲ್ಪನೆ. ನೀವ್ಯಾಕೆ ಈ ಕಾರ್ಯಕ್ರಮವನ್ನು ಇಷ್ಟು ಗಂಭೀರವಾಗಿ ಪರಿಗಣಿಸಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಕೆಲವು ಜನರ ಮನಸ್ಸಲ್ಲಿ ಬರಬಹುದು. 2014ರಲ್ಲಿ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದಾಗ ನಮ್ಮ ದೇಶದ ನಾಗರಿಕರಿಗೆ ವಿನಂತಿ ಮಾಡಿಕೊಂಡಿತ್ತು, ಸ್ವಚ್ಛ ಭಾರತ ಅಭಿಯಾನದಲ್ಲಿ ಕೈ ಜೋಡಿಸಬೇಕು, ನಮ್ಮ ದೇಶವನ್ನು ಸ್ವಚ್ಛ ಮಾಡಬೇಕು, ಪ್ರತಿ ವಾರ ಮಾಡಬೇಕು, ವಾರಕ್ಕೆ 3 ಗಂಟೆ, ವರ್ಷಕ್ಕೆ 100 ಗಂಟೆ, 5 ವರ್ಷಗಳ ಕಾಲ ಈ ಕಾರ್ಯಕ್ರಮ ನಡೀಬೇಕು. ಮಹಾತ್ಮ ಗಾಂಧೀಜಿಯವ್ರ 150ನೇ ಜಯಂತಿಗೆ ಅಂದರೆ 2019 ಅಕ್ಟೋಬರ್ 2ಕ್ಕೆ ಭಾರತ ಸಂಪೂರ್ಣ ಸ್ವಚ್ಛವಾಗಬೇಕು. ಆ ಮೂಲಕ ಗಾಂಧೀಜಿಯವರಿಗೆ ನಮ್ಮ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸುವಂತಾಗಬೇಕು ಎನ್ನುವುದು ಭಾರತದ ಪ್ರಧಾನಮಂತ್ರಿಗಳ ಕಲ್ಪನೆಯಾಗಿತ್ತು. ಜನರಿಗೆ ವಿನಂತಿ ಮಾಡಿಕೊಂಡಾಗೆ ಅವರು ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಕೂಡ ವಿನಂತಿ ಮಾಡಿಕೊಂಡ್ರು, ಕೆಲವೊಂದು ಆಧ್ಯಾತ್ಮಿಕ ಕೇಂದ್ರಗಳಿಗೆ ಕೂಡ ವಿನಂತಿ ಮಾಡಿಕೊಂಡ್ರು. ಅದರೊಳಗೆ ನಮ್ಮದು ಕೂಡ ಒಂದು ಬಿಷಪ್ಸ್ ಅಸೋಸಿಯೇಷನ್ ಮಾಡಿದ್ದಾರೆ, ಒಂದು ಮುಸ್ಲಿಂ ಆರ್ಗನೈಜೇಷನ್ ಮಾಡಿದ್ದಾರೆ, ರಾಮಕೃಷ್ಣ ಮಿಷನ್ ಮಾಡಿದ್ದಾರೆ, ಕಂಚಿ ಮಠಕ್ಕೆ ಮಾಡಿದ್ದಾರೆ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೆ ವಿಶೇಷವಾಗಿ 5-6 ಹೆಸರುಗಳನ್ನು ಹೇಳಿ ಎಲ್ಲ ಆಧ್ಯಾತ್ಮಿಕ ಕೇಂದ್ರಗಳಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ, ನಿಮ್ಮ ಭಕ್ತರು, ಸ್ವಯಂ ಸೇವಕರು, ವಿದ್ಯಾರ್ಥಿಗಳು ಇವ್ರನ್ನೆಲ್ಲ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಿ ಅಂತ. ಆ ರೀತಿಯಲ್ಲಿ ನಮಗೂ ವಿನಂತಿ ಮಾಡಿದರು. ನಮ್ಮ ಮುಖ್ಯ ಕೇಂದ್ರದಗೊಂಡು ಪತ್ರ ಬಂತು, ನಮ್ಮ ಮಠ ಕೂಡ ಪತ್ರ ಬಂತು. ತೋರಿಸಿದ್ರೆ ನನಗೆ ಹೀಗೊಂದು ಬಂದಿದೆ ನೋಡಪ್ಪ, ಏನು ಮಾಡೋದು? ನಾನು ಹೇಳಿದೆ 26 ಸೆಪ್ಟೆಂಬರ್ಗೆ ಬಂದಿದೆ, 2 ಅಕ್ಟೋಬರ್ಗೆ ಮಾಡಿ ಅಂತ ಹೇಳಿದರೆ ಹೇಗೆ ಮಾಡೋದು? 5 ವರ್ಷದ ಕಾರ್ಯಕ್ರಮ ಯೋಜನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗಲ್ಲ, ಅಥವಾ ನಾವು ಈ ಕಾರ್ಯಕ್ರಮ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ತುಂಬ ಪಾಪ್ಯುಲರ್ ಪ್ರೋಗ್ರಾಮ್ಸನ್ನು ನಾವು ಮಾಡೋದಿಲ್ಲ, ತುಂಬ ಪಾಪ್ಯುಲರ್ ಇದ್ದ ಪ್ರೋಗ್ರಾಮನ್ನು ನಾವು ಯಾವುದೂ ಮಾಡಲ್ಲ ನಮ್ಮ ಮಠಗಳಲ್ಲಿ. ಅದಕ್ಕೆ ನೀವು ನೋಡ್ಬೋದು, ಯಾವುದೇ ದಿನಾಚರಣೆ ನಾವು ಮಾಡಲ್ಲ. ಯೋಗ ಡೇ ನಾವು ಮಾಡೋದಿಲ್ಲ ನಮ್ಮ ಮಠದಲ್ಲಿ, ಯಾಕಂದರೆ ಇಡೀ ವರ್ಷ ನಮ್ಮ ಮಠದಲ್ಲಿ ನಾವು ಯೋಗ ಕ್ಯಾಂಪ್ಗಳನ್ನು ಮಾಡ್ತೇವೆ. ಯೋಗ ಡೇ ಎಲ್ಲ ಯಾರಿಗೆ? ಒಂದು ದಿವಸ ಮಾಡೋರು ಯೋಗ ಡೇ ಮಾಡ್ಬೋದು, ದಿನ ಮಾಡೋರು ಯೋಗ ಡೇಯನ್ನು ಮಾಡೋದು. ಹೀಗಾಗಿ ನೀವು ಗಮನಿಸಿರ್ಬೋದು ಪತ್ರಿಕೆಗಳಲ್ಲಿ ಈ ದಿನಾಚರಣೆಗಳು ಬರ್ತದಲ್ಲ, ನಾವು ಯಾವುದೋ ವನ ಮಹೋತ್ಸವ ಆಗಲಿ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಮಠದಲ್ಲಿ ಮಾಡಲ್ಲ, ಪಾಪ್ಯುಲರ್ ಪ್ರೋಗ್ರಾಮ್ಸನ್ನು ಮಾಡಲ್ಲ. ನಾನು ಹೇಳಿದೆ ಇದು ಪಾಪ್ಯುಲರ್ ಪ್ರೋಗ್ರಾಮ್ ನಾವು ಮಾಡೋ ಅಗತ್ಯ ಇಲ್ಲ, ಒಳ್ಳೆಯ ಕಾರ್ಯಕ್ರಮ. ಆದರೆ ನನ್ನ ಮನಸ್ಸೊಳಗೆ ಎಲ್ಲೋ ಒಂದು ಇತ್ತು, ಇದು ಒಳ್ಳೆಯ ಕಾರ್ಯಕ್ರಮ. ಜನ ಆವಾಗ ಎಷ್ಟು ಅದ್ಭುತವಾಗಿ ಜನ ಇದಕ್ಕೆ ಸ್ಪಂದಿಸಿದ್ರು ಅಂತ ಹೇಳಿದರೆ, ಇಡೀ ನಗರವೇ ಎಲ್ಲ ಸಂಘ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ಇದೊಂದು ಡ್ರೀಮ್ ಪ್ರಾಜೆಕ್ಟ್. ಸಹಜವಾಗಿ ನನಗೆಲ್ಲೋ ಅನಿಸಿತ್ತು, ನಮಗೊಂದು ಸ್ವಲ್ಪ ಆರಂಭ ಶುರುತ್ವ, ಯಾವುದೋ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ, ಅದು ದಡ ಮುಟ್ಟಿಸುವುದಿಲ್ಲ. ಹಾಗಾದರೆ ಮುಂದೆ ಯೋಚನೆ ಮಾಡೋಣ ಅಂತ ಮಠದಲ್ಲಿ ಹೇಳಿದೆ. ನಾನು ಅಂದ್ಕೊಂಡಂಗೆ ಆಯಿತು. ಅಕ್ಟೋಬರ್ 2ರಂದು ಪ್ರಾರಂಭ ಆಗಿ ಅಕ್ಟೋಬರ್ ಎಂಡ್ ಆಗೋದ್ರೊಳಗೆ ಸ್ವಚ್ಛತಾ ಅಭಿಯಾನಗಳು ತಾವು ಗಮನಿಸ್ಬೋದು. 2014 ಪತ್ರಿಕೆಯನ್ನು ತೆಗೆದು ನೋಡಿದರೆ ಗೊತ್ತಾಗ್ತದೆ. ವಾರಕ್ಕೆ 3 ಗಂಟೆ, ವರ್ಷಕ್ಕೆ 100 ಗಂಟೆ ಕಾನ್ಸೆಪ್ಟೇ ಹೊಟ್ಟೋಗ್ಬಿಟ್ಟು ಜನರು ಮಾಡಲೇ ಇಲ್ಲ. ಕೊನೆಗೆ ನಾನು ಹೇಳಿದೆ, ಇಲ್ಲ ಅದು ಒಳ್ಳೆಯ ಕಾರ್ಯಕ್ರಮ, ನಮ್ಮ ಊರಿಗೆ ಮಾಡುವಂಥ ಕಾರ್ಯಕ್ರಮ. ಅವ್ರು ಕರೆ ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ನಮ್ಮ ಊರಿಗೆ ಅಗತ್ಯವಾಗಿ ಬೇಕಾದಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಸ್ವಲ್ಪ ತಯಾರಿಯನ್ನು ಮಾಡಿಕೊಂಡು ಕೆಲವಾರು ಸಂಘ ಸಂಸ್ಥೆಗಳನ್ನು ನಾನು ಭೇಟಿ ಮಾಡಿ ಅಭಿಪ್ರಾಯಗಳನ್ನೆಲ್ಲ ತೊಗೊಂಡೆ. ನನಗೆ ಸಾಕಷ್ಟು ಜನ ಹೇಳಿದರು,
ಇದು ಮಂಗಳೂರಲ್ಲಿ ಆಗಲ್ಲ ರೀ. ಮಂಗಳೂರಲ್ಲಿ ಬೆಳಗ್ಗೆ 7 ಗಂಟೆಗೆ ಯಾರು ಎದ್ದು ಬರ್ತಾರೆ? ಅದು ಕಸದಲ್ಲಿ ಕೈ ಹಾಕಲಿಕ್ಕೆ. ಇಲ್ಲೆಲ್ಲ ಭಾನುವಾರ ದಿವಸ ಅದರೊಳಗೆ ಭಾನುವಾರ ಬೆಳಗ್ಗೆ 7 ಗಂಟೆಗೆ ನೀವು ಹೇಳ್ತಾ ಇದ್ದೀರಿ, ಇಡೀ ವರ್ಷ ಮಾಡೋದು ಅಂತ ಹೇಳ್ತಾ ಇದ್ದೀರಿ. ಯಾರು ಬರ್ತಾರೆ? ಬರೋದಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮ ತೊಗೊಳ್ಬೇಡಿ. ನಾನು ದಿಲ್ರಾಜ್ ಹಲವಾರು ಕಡೆ ಹೋಗಿದ್ವಿ, ನಾವು ಮೀಟಿಂಗ್ ಎಲ್ಲ ಮಾಡಿದ್ವಿ. ಕೊನೆಗೆ ಎಲ್ಲರೂ ನೆಗೆಟಿವ್ ಹೇಳಿದಾಗ ದಿಲ್ರಾಜ್ ಹೇಳಿದೆ ನಾನು, ಇದು ಬೇಡ್ರಿ, ಎಲ್ಲರೂ ಹೋದರೆ ನಮ್ಗೆ ಯಾರು ಮೋಟಿವೇಟ್ ಮಾಡೋರಿಲ್ಲ, ಎಲ್ಲರೂ ನೆಗೆಟಿವ್ ಹೇಳೋರು. ಆದ್ದರಿಂದ ನೀವು ಒಬ್ಬರನ್ನ ಒಟ್ಟಿಗಿದ್ದರೆ ಸಾಕು, ಮಾಡೋಣ ಅಂತ ಹೇಳಿದೆ ನಾನು. ಕೊನೆಗೆ ನಾವು ಪ್ರಾರಂಭ ಮಾಡಿದ್ವಿ. ಜನವರಿ 31 ಗಾಂಧೀಜಿಯವರು ಹುತಾತ್ಮರಾದಂಥ ದಿನ 2015 ಪ್ರಾರಂಭ ಮಾಡಿದ್ವಿ ನಾವು. 40 ವಾರಗಳ ಕಾಲ ಮಾಡೋದು ಪೈಲಟ್ ಪ್ರಾಜೆಕ್ಟ್. ಸಕ್ಸಸ್ ಆದರೆ ಮುಂದೆ ಮಾಡೋಣ, ಇಲ್ಲಾಂದರೆ ಬೇಡ ಅಂತ ಹೇಳಿದೆ. ಪ್ರಾರಂಭ ಮಾಡಿದ್ವಿ ನಾವು, ಚೆನ್ನಾಗಿ ಪ್ರಾರಂಭ ಮಾಡಿದ್ವಿ. ಆದರೆ 2-3 ವಾರ ಆಗೋದ್ರಲ್ಲಿ ನನಗೆ ಗೊತ್ತಾಯಿತು, ಇದು ತಪ್ಪಾಗಿದೆ ನಮ್ಮ ಕಡೆಯಿಂದ. ಅವ್ರು ಹೇಳಿದಾಗೆ ಆಗ್ತಾಯಿದೆ. ಜನ ಯಾರು ಬರಲ್ಲ, ಫೋನ್ ಮಾಡಿದರೆ ಎಲ್ಲರೂ ಹೇಳ್ತಾರೆ, ಕಾರಣ ಹೇಳ್ತಾರೆ. ಆದರೆ ನಮ್ಗೆ ಎಷ್ಟು ಅದ್ರ ಬಗ್ಗೆ ಒಂದು ಹಠ ಇತ್ತು ಅಂತ ಹೇಳಿದರೆ, ನಾನು ಹೇಳಿದೆ, ನಾನು ಜನರು ಕಾಲು ಬಿದ್ದಾದರೂ ಸರಿ ಅವ್ರನ್ನ ಕರ್ಕೊಂಡು ಬರ್ತೇನೆ ಸ್ವಚ್ಛತಾ ಅಭಿಯಾನಕ್ಕೆ. ನಾನು ಒಬ್ಬನಾದರೂ ಹೋಗ್ತೇನೆ, ದಿಲ್ರಾಜ್ ಅಂತೂ ಇದ್ದಾರೆ. ನಾವು 4-5 ಜನ ಆದರೂ ಪೊರಕೆ ತೊಗೊಂಡು ಹೋಗ್ತೇವೆ. ಪ್ರತಿ ವಾರ ಬಿಡದೆ ಮಾಡ್ತೇವೆ, 40 ವಾರ ಮಾಡ್ತೇವೆ. 3ನೇ ವಾರಕ್ಕೆ ನಮಗೊಂದು ಹಠ ಬಂದಿತ್ತು, ಜನ ಬರುವುದಿಲ್ಲ ಅಂತಂದಾಗ ನಮಗೊಂದು ಹಠ ಬಂದಿತ್ತು, ನಾವು 5 ಜನ ಆದರೂ ಹೋಗಿ ಪೊರಕೆ ತೊಗೊಂಡು ಗೂಡಿಸ್ತೇವೆ ಅಂತೇಳಿ. ಆ ಪ್ರಕಾರ ನಾವು ಸ್ವಚ್ಛತಾ ಅಭಿಯಾನವನ್ನು ಮಾಡಿದ್ವಿ. ಪ್ರಾರಂಭದಲ್ಲಿ ನಮಗೆ ತುಂಬ ಕಷ್ಟಗಳು ಬಂದಿದೆ, ಯಾಕಂದರೆ ನೆಗೆಟಿವ್ ಮಾತಾಡ್ತಿದ್ರು ನಮ್ಮ ಮುಂದೆ. ಸ್ವಚ್ಛತಾ ಅಭಿಯಾನ ಹೇಗೆ ಮಾಡಿ ಅಂತ ಹೇಳಿದರು ಪ್ರಧಾನಮಂತ್ರಿಗಳು, ಹೇಗೆ ಮಾಡಬೇಕು ಅಂತ ಹೇಳಲಿಲ್ಲ, ಗೈಡ್ಲೈನ್ಸ್ ಇಲ್ಲ. ಅದು ನಮ್ಗೆ ತಿಳಿದಾಗಿ ಮಾಡಬೇಕು. ನನಗೊಂದು ಯೋಚನೆ ಇತ್ತು, ಏನಾದರೂ ಸ್ವಲ್ಪ ಒಳ್ಳೇದು ಮಾಡಬೇಕು, ಕಸ ಕೊಡಿಸೋದ್ರ ಜೊತೆಗೆ ಜನರಿಗೆ ಏನಾದರೂ ಉಪಕಾರ ಆಗಬೇಕು. ಒಂದಷ್ಟು ನಾವು ಮೊದಲ ಕಾರ್ಯಕ್ರಮ ಮಾಡಿದ್ದೇ ಒಂದು ಸ್ಟೇಟ್ ಬ್ಯಾಂಕ್ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 7 ಲೋಡ್ ಕಸ ಮತ್ತು ಮಣ್ಣು ಮತ್ತು ಕಲ್ಲು. ಅಲ್ಲಿ ಬಸ್ಗಳು ಹೋಗ್ಲಿಕ್ಕೆ ಜಾಗ ಇರಲಿಲ್ಲ. ನಮ್ಮ ಮಾರ್ಲವ್ರು ಬಂದಿದ್ದರು, ಅವಾಗ ಮೇಯರ್ ಆಗಿದ್ದರು. ಅವ್ರು ನೋಡಿ ಆಶ್ಚರ್ಯ ಆಯ್ತದೆ. ನಾವು ಅದನ್ನೆಲ್ಲವನ್ನು ತೆಗೆದು ರಸ್ತೆ ಚೆನ್ನಾಗಿ ಮಾಡಿಕೊಟ್ಟಿದ್ವಿ. ಕಾಂಕ್ರೀಟ್ ರೋಡ್, ಅದು ಬಸ್ಗಳು ನಿಲ್ಲಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಆ ಥರ ಮುಂದೆ ಹೋಗಿ ಫುಟ್ಪಾತ್ಗಳು, ಸಣ್ಣ ಪುಟ್ಟ ಇಡೀ ಫುಟ್ಪಾತಲ್ಲಿ ಒಂದು ಯಾವುದೋ ಸ್ಲ್ಯಾಬ್ ಹೋಗಿದೆ ಹಾಕಿಕೊಟ್ಟಿದ್ದೇವೆ. ವೇ ಬೋರ್ಡ್ಗಳನ್ನು ಬರ್ಸಿದ್ದೇವೆ, ಬಸ್ ಶೆಲ್ಟರ್ಗಳನ್ನು ಮಾಡಿಸ್ಕೊಟ್ಟಿದ್ದೇವೆ, ಆಟೋ ಶೆಲ್ಟರ್ಗಳನ್ನು ಮಾಡಿಸ್ಕೊಟ್ಟಿದ್ದೇವೆ, ಗಾರ್ಡನ್ಗಳನ್ನು ಮಾಡಿದ್ದೇವೆ. ಕಸ ಬೀಳುವಂಥ ಜಾಗವನ್ನು, ಈಗೇನು ಅವ್ರು ಹೇಳಿದರು, ಕಸ ಬೀಳುವಂಥ ಜಾಗವನ್ನು ಬದಲಾವಣೆ ಮಾಡಿ ಗಾರ್ಬೇಜ್ ಟು ಗಾರ್ಡನ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಹೀಗೆ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಆ 40 ವಾರಗಳಲ್ಲಿ ನಾವು ಮಾಡಿದ್ವಿ. ಮುಂದೆ ಏನಾಯಿತು ಅಂದರೆ, ನಾವು ಯಾರನ್ನೂ ಫೋರ್ಸ್ಫುಲ್ಲಿ ಕಾರ್ಯಕ್ರಮಕ್ಕೆ ಕರೀಲಿಲ್ಲ, ಯಾರನ್ನೂ ಇನ್ವೈಟ್ ಮಾಡಲಿಲ್ಲ, ಯಾವುದೇ ಸಂಘ ಸಂಸ್ಥೆಗಳನ್ನು ವಿನಂತಿ ಮಾಡಿಕೊಳ್ಳಲಿಲ್ಲ. ನಿಮಗೆ ಆಶ್ಚರ್ಯ ಆಗಿರ್ಬೋದು, ಇವತ್ತಿನವರೆಗೂ 100ಕ್ಕೂ ಅಧಿಕ ಸಂಘ ಸಂಸ್ಥೆಗಳು ನಮ್ಮನ್ನು ಸ್ವಯಂವಾಗಿ ಬಂದು ಅಪ್ರೋಚ್ ಮಾಡಿದ್ದಾರೆ. ನಾವು ಕೂಡ ನಿಮ್ಮೊಟ್ಟಿಗೆ ಸ್ವಚ್ಛತಾ ಅಭಿಯಾನಕ್ಕೆ ಬರ್ತೇವೆ ಅಂತೇಳಿ. ಒಂದು ಭಾಳ ಖುಷಿ ಕೊಡುವಂಥ ವಿಚಾರ. ಕಳೆದ ಒಂದು ತಿಂಗಳ ಹಿಂದೆ ರೇವಣ್ಕರ್ ಅವರು ಕೂಡ ಬಂದಿದ್ದರು. ನಿಮ್ಮ ಸ್ವಚ್ಛತಾ ಅಭಿಯಾನ ಭಾಳ ಚೆನ್ನಾಗಿ ನಡೀತಾ ಇದೆ, ನಾವು ಕೂಡ ನಿಮ್ಮೊಟ್ಟಿಗಿದ್ದೇವೆ. ಇದೇ ಥರ 100 ಸಂಸ್ಥೆಗಳು ನಮ್ಮೊಟ್ಟಿಗೆ ಬಂದು ಕೈ ಜೋಡಿಸಿದ್ದಾರೆ. ಅದೊಂದು ಬದಲಾವಣೆಯ ಒಂದು ನಮಗೆ ಲಕ್ಷಣ. ನಾನು ಮುಂದೆ ಆ ಸಂಸ್ಥೆಗಳಿಗೆ ವಿನಂತಿ ಮಾಡಿಕೊಂಡಿದ್ದೆ, ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ 10 ಕಾರ್ಯಕ್ರಮಗಳನ್ನು ಮಾಡಿ ಅಂತೇಳಿ. 60 ಸಂಸ್ಥೆಗಳು ಕಳೆದ ಸಲ ನಾವು ಒಂದು 500 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳು ವಿನಂತಿ ಮಾಡ್ಕೊಂಡಿದ್ದೆ 10 ಮಾಡಿ ಅಂತ. ಮಂಗಳೂರು ನಗರದಲ್ಲಿ 60 ಸಂಸ್ಥೆಗಳು ಒಂದೊಂದು 10 ಕಾರ್ಯಕ್ರಮದಂತೆ 9-10 ಮಾಡಿದ್ದಾರೆ. ಸುಮಾರು 500 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇಲ್ಲಿವರೆಗೂ 1,000 ಕಾರ್ಯಕ್ರಮಗಳಕ್ಕಿಂತ ಅಧಿಕ ಕಾರ್ಯಕ್ರಮಗಳನ್ನು ಮಂಗಳೂರಲ್ಲಿ ನಾವು ಮಾಡಿದ್ದೇವೆ ಸ್ವಚ್ಛತೆಗೆ ಸಂಬಂಧ. ಸುಮಾರು ಹೆಚ್ಚು ಕಡಿಮೆ 5 ಕೋಟಿ ರೂಪಾಯಿ ನಾವು ಹಣವನ್ನು ಖರ್ಚು ಮಾಡಿದ್ದೇವೆ ಸ್ವಚ್ಛತಾ ಅಭಿಯಾನಕ್ಕೆ. 20 ಲಕ್ಷ ಮಾನವ ಗಂಟೆಗಳನ್ನು ನಾವು ಸ್ವಚ್ಛತಾ ಕಾರ್ಯಕ್ಕೆ ಉಪಯೋಗಿಸಿದ್ದೇವೆ. 1 ಲಕ್ಷ ಜನ 20 ಗಂಟೆ ಕೆಲಸ ಮಾಡಿದರೆ ಎಷ್ಟಾಗ್ತದಲ್ಲ ಅಷ್ಟು ನಾವು ಇಲ್ಲಿ ಶ್ರಮವನ್ನು ಹಾಕಿದ್ದೇವೆ. ದೊಡ್ಡ ದೊಡ್ಡವರಿಂದ ನಾವು ಪೊರಕೆ ಇಡಿಸಿದ್ದೇವೆ. ನನಗೆ ಅನ್ನಿಸಿರಲಿಲ್ಲ ಈ ಅಭಿಯಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ತದಂತೆ. ಯಾರು ಯಾವತ್ತೂ ಹೊರಗೆ ಬರುವುದಿಲ್ವೋ ಅಂಥವರು ನಮ್ಮ ಅಭಿಯಾನದಲ್ಲಿ ಬಂದು ಕೈ ಜೋಡಿಸಿದ್ದಾರೆ. ಎಷ್ಟು ಜನ ತಮಾಷೆ ಮಾಡ್ತಿದ್ರು, ಅವ್ರು ಮನೇಲಿ ಕಸ ಗುಡಿಸ್ತಾರೆ ಕೇಳಿ ಇಲ್ಲಿ ಬಂದು ಗುಡಿಸ್ತಾರೆ. ನಾ ಹೇಳಿದೆ, ಸಂತೋಷ, ಮನೇಲಿ ಗುಡಿಸಲ್ಲ, ಅಟ್ಲೀಸ್ಟ್ ಬೀದಿ ಗುಡಿಸ್ತಾ ಇದ್ದಾರೆ, ಅದು ಸಂತೋಷ ಪಡುವಂಥ ವಿಚಾರ. ಆದ್ದರಿಂದ ಮನೆಯಲ್ಲಿ ಕಸ ಅಪರಕ್ಕೆ ಹಿಡಿದೇ ಇರೋರು ಕೂಡ ನಮ್ಮ ಅಭಿಯಾನದಲ್ಲಿ ಬಂದು ಕೈ ಜೋಡಿಸಿದ್ದಾರೆ. ನಾನು ತುಂಬ ಹೊತ್ತು ಎಳೆಯುವುದಿಲ್ಲ. 4ನೇ ಹಂತದ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. 4 ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. ನಾವು ಶ್ರಮದಾನದ ಬಗ್ಗೆ ನಾನು ಹೇಳಿದೆ. ಪ್ರತಿ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ನಮ್ಮ 4ನೇ ಹಂತದ ಕಾರ್ಯಕ್ರಮ ಮೊನ್ನೆ ಶನಿವಾರ ಮುಗೀತು.
ನಮ್ಮ ವಾಲಂಟಿಯರ್ಸ್ ಹೇಗಿದ್ದಾರೆ ಅಂದರೆ ಮುಗಿಸ್ಲಿಕ್ಕೆ ಬಿಡ್ತಾ ಇಲ್ಲ ಅವರು. ನಾಳೆ ನಮ್ಮ ಕಾರ್ಯಕ್ರಮ ಮತ್ತು ಮಂಗಳಾದೇವಿ ಇಲ್ಲಿದೆ, ಅನ್ಅಫಿಷಿಯಲ್, ನಾವೆಲ್ಲೂ ಅನೌನ್ಸ್ ಮಾಡಿಲ್ಲ. ನಾನು ಹೇಳಿದ್ದೀನಿ ನಿಲ್ಲಿಸಪ್ಪ ಮುಗೀತು ಇದು ಕಾರ್ಯಕ್ರಮ ಅಂದರೆ ಅವ್ರು ರೆಡಿ ಇಲ್ಲ. ಅದಕ್ಕೆ ಮಂಗಳಾದೇವಿ ರಥ ಬೀದಿಯನ್ನು ಚೆನ್ನಾಗಿ ಮಾಡ್ತೇವೆ, ಮಾಡೆಲನ್ನಾಗಿ ಮಾಡ್ತೇವೆ, ಇನ್ನು ನಮ್ಮ ಅಕ್ಟೋಬರ್ 2ಕ್ಕಲ್ಲ ಪ್ರಾರಂಭ ಆಗೋದು, ನಾವು ಮಾಡ್ತೇವೆ ಅಂತ ಹೇಳಿ. ಸರಿ ಮಾಡಿ ಅಂತ ಹೇಳಿ ನಾಳೆ ಅವ್ರು ಬರ್ತಾ ಇದ್ದಾರೆ. ಪ್ರತಿ ಭಾನುವಾರ ನಾವು 7 ಗಂಟೆಯಿಂದ 10 ಗಂಟೆ ಶ್ರಮದಾನ ಮಾಡಿದ್ದೇವೆ. ಪ್ರತಿನಿತ್ಯ ಸಂಜೆ 5 ಗಂಟೆಯಿಂದ 7 ಗಂಟೆ. ಸರ್ ಇವತ್ತಿನವರೆಗೂ ಒಂದು 20,000 ಮನೆಗಳನ್ನು ಖುದ್ದಾಗಿ ನಾವೇ ಹೋಗಿ ವಿನಂತಿ ಮಾಡ್ಕೊಂಡಿದ್ದೇವೆ ಜನರಿಗೆ. 4 ವಾಕ್ಯ ಅವ್ರಿಗೊಂದು ಬ್ರೋಷರ್ ಕೊಟ್ಟು, ಮನೆ ಸ್ವಚ್ಛವಾಗಿ ಇಟ್ಕೊಳ್ಳಿ, ಮನೆ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿ ಇಟ್ಕೊಳ್ಳಿ, ಮಾರ್ಗಕ್ಕೆ ಕಸ ಬಿಸಾಡಬೇಡಿ, ಬೇರೆಯವ್ರಿಗೆ ಬಿಸಾಡಲಿಕ್ಕೆ ಬಿಡಬೇಡಿ. 20,000 ಮನೆಗಳನ್ನು ಪ್ರತಿನಿತ್ಯ ಸುಮಾರು 200 ದಿವಸ, ಈ ವರ್ಷದಲ್ಲಿ 200 ದಿವಸ ಹೋಗಿ ವಿನಂತಿ ಮಾಡ್ಕೊಂಡಿದ್ದೇವೆ ಮಂಗಳೂರು ನಗರದಲ್ಲಿ. ಶಾಲಾ ಮಕ್ಕಳಲ್ಲಿ ಬದಲಾವಣೆ ಬರಬೇಕು ಅಂತ, ಶಾಲಾ ಮಕ್ಕಳಲ್ಲಿ ಬರಬೇಕು ಅಂತ ಹೇಳಿ ಸುಮಾರು ಶಾಲೆಗಳಲ್ಲಿ ಈ ವರ್ಷದಲ್ಲಿ 500 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. 100 ಶಾಲೆಗಳನ್ನು ಆಯ್ದುಕೊಂಡಿದ್ದೇವೆ. ಒಂದೊಂದು ಶಾಲೆಯಲ್ಲಿ 5 ಕಾರ್ಯಕ್ರಮದಂತೆ ಸ್ವಚ್ಛ ಮನಸ್ಸು ಅಂತ ಅದರ ಹೆಸರು. ಮಂಗಳೂರಲ್ಲಿರುವಂತಹ 11,000 ವಿದ್ಯಾರ್ಥಿಗಳು, ಒಂದು ಶಾಲೆಯಿಂದ 100 ಜನ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದು ನಾವು ಸ್ವಚ್ಛತಾ ಸೇನಾನಿಗಳಂತ ಹೆಸರು ಕೊಟ್ಟಿದ್ದೇವೆ. ಅದೊಂದು ಕಾರ್ಯಕ್ರಮ. ಇನ್ನು ಮಂಗಳೂರು ಸುತ್ತಮುತ್ತ ಸ್ವಲ್ಪ ಬದಲಾವಣೆ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಬಂಟ್ವಾಳ ಮತ್ತು ಮಂಗಳೂರು ತಾಲೂಕಿನ 115 ಗ್ರಾಮಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಈ ವರ್ಷ ನಾವು ಮಾಡಿದ್ದೇವೆ. ಈಗೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವಾರ, ಪ್ರತಿನಿತ್ಯ ಗ್ರಾಮದ್ದು ಮತ್ತು ಸ್ವಚ್ಛ ಮನಸ್ಸು, ಈ 4 ಕಾರ್ಯಕ್ರಮ ಅದ್ಭುತವಾಗಿ ನಡ್ಕೊಂಡು ಹೋಗಿದೆ. ಪರಿಣಾಮ ಏನು ಅಂತ ಹೇಳಿದರೆ, ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆ ಆಗಿತ್ತು. ಖಂಡಿತವಾಗಿ ಜಾಗೃತಿ ಬಂದಿದೆ. ಜನ ಈಗ ನಾವು ಮಾರ್ಗಕ್ಕೆ ಕಸ ಬಿಸಾಡಬೇಡಿ ಅಂತ ಹೇಳಿದರೆ ಬಿಸಾಡ, ಆದರೆ ಅವ್ರು ಕೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ಅದಕ್ಕೆ ಮುಂದಿನ ಹಂತಗಳಲ್ಲಿ ನಮ್ಮ ಆತ್ಮೀಯರು ತುಂಬ ಮಠಗಳ ಬಗ್ಗೆ, ಸ್ವಾಮಿಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ದೇವರ ಬಗ್ಗೆ ಶ್ರದ್ಧೆ ಉಳ್ಳಂಥವರು ನಮ್ಮ ಮೇಯರ್ ಅವರು ಇಲ್ಲಿದ್ದಾರೆ. ಅವರಲ್ಲಿ ನಿಮ್ಮೆಲ್ಲರ ಮುಂದೆ ಒಂದು ವಿನಂತಿ ಮಾಡಿಕೊಡ್ತೇನೆ. ಗೊತ್ತಿಲ್ಲ ಅಲ್ಲಿ ಹೇಗಿದೆ ಮಹಾನಗರ ಪಾಲಿಕೆಯಲ್ಲಿ ವ್ಯವಸ್ಥೆ. ನಾವು ಇವತ್ತು ಜನರಿಂದ ಹಣ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಕಸ ತೊಗೊಂಡು, ಕಸ ನಾವು ತೊಗೊಳ್ಬೇಕಂದ್ರೆ ನೀವು ಹಣ ಕೊಡಿ ನಮಗೆ ಅಂತ. ನಾನು ಮಹಾನಗರ ಪಾಲಿಕೆಗೆ ವಿನಂತಿ ಮಾಡ್ಕೊಳ್ತೇನೆ, ನಾವೇ ಜನರಿಗೆ ಪ್ರತಿಯಾಗಿ ಹಣ ಕೊಡಲಿಕ್ಕೆ ಆಗ್ತದೆ, ಆ ಮಾಡೆಲನ್ನು ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ತುಂಬ ದೊಡ್ಡ ಸ್ಟೆಪ್ ಅದು. ಸಮಸ್ಯೆಗಳಿರ್ಬೋದು, ಸಮಸ್ಯೆ ಇಲ್ಲದೆ ಯಾವುದೂ ಇಲ್ಲ. ತಾವೆಲ್ಲ ಬಿಲ್ಡರ್ಸ್, ತಮ್ಗೆ ಗೊತ್ತಿದೆ ಸಮಸ್ಯೆಗಳಿಂದ ಬಿಲ್ಡಿಂಗ್ ಆಗೋದಿಲ್ಲ. ಏನಾದರೂ ಒಂದು ಸಮಸ್ಯೆ ಬರ್ತದೆ, ಸಮಸ್ಯೆಗಳ ನಿವಾರಣೆ ಮಾಡಿಕೊಡ್ಬೇಕು. ನಾವು ಈಗಾಗಲೇ ಪಾಟ್ ಕಾಂಪೋಸ್ಟ್ ಅಂತ ತಾವು ಕೆಲವೊಂದು ಜನ ಕೇಳಿರ್ಬೋದು. ಪಾಟ್ ಕಾಂಪೋಸ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ನಮಗೆ ಇವತ್ತು ಸಮಸ್ಯೆ ಇರೋದು ಒಣ ಕಸ ಅಲ್ಲ, ಹಸಿ ಕಸ. ಹಸಿ ಕಸವೇ ನಮಗೆ ಸಮಸ್ಯೆ ಆಗಿರೋದು. ನಾವು ಜನರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ನೀವು ಹಸಿ ಕಸವನ್ನು ಮನೆಯಲ್ಲೇ ನಿರ್ವಹಣೆ ಮಾಡಿ. ನಿಮ್ಮ ತ್ಯಾಜ್ಯ ನಿಮ್ಮ ಹೊಣೆ, ನಮ್ಮ ತ್ಯಾಜ್ಯ ನಮ್ಮ ಹೊಣೆ, ಈ ಕಾನ್ಸೆಪ್ಟ್. ನಮ್ಮ ಬಟ್ಟೆ ಕೊಳೆ ಆದರೆ ಮಹಾನಗರ ಪಾಲಿಕೆಯವರು ವಾಶ್ ಮಾಡಿ ಕೊಡಬಾರ್ದು. ನಮ್ಮ ಮನೆ ಕೊಳೆ ಆದರೆ ನಾಳೆ ಹೇಳ್ಬೋದು ನಾವು ಮಹಾನಗರ ಪಾಲಿಕೆಯಿಂದ ಬರಲಿ ಕ್ಲೀನ್ ಮಾಡಿ ಕೊಡಲಿ ಅಂತ. ಅದೇ ರೀತಿ ನಮ್ಮ ಕಸ ನಾವೇನು ಉತ್ಪಾದನೆ ಮಾಡಿದ್ದೇವೆ ಅದಕ್ಕೆ ನಾವೇ ಹೊಣೆ. ಅನ್ಫಾರ್ಚುನೇಟ್ಲಿ ಇವತ್ತು ನಾವು ಪ್ರತಿಯೊಂದು ಸರ್ಕಾರದ ಮೇಲೆ ಹಾಕ್ತಾ ಇದ್ದೀವಿ, ಅಥವಾ ನಮ್ಮ ಸರ್ಕಾರ ಹಾಗೆ ಭಾವನೆ ಬರೋ ಥರ ಮಾಡಿದ್ದಾರೆ. ಅದು ಬದಲಾವಣೆ ಆಗಬೇಕು. ನಮ್ಮ ಕಸವನ್ನು ನಾವೇ ನಿರ್ವಹಣೆ ಮಾಡಿಕೊಳ್ಬೇಕು. ಆವಾಗ ಇವತ್ತೇನಾಗಿದೆ ಅಂತ ಹೇಳಿದರೆ, ಮಹಾನಗರ ಪಾಲಿಕೆಗೆ ಅಭಿವೃದ್ಧಿ ಕಾರ್ಯಗಳಿಗಿಂತ ಜಾಸ್ತಿ ಈ ಕಸದ್ದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಯಾವಾಗ ಮೇಯರ್ ಅವ್ರಿಗೆ ಚಿಂತೆ ಆಗ್ತದೆ, ಯಾವಾಗ ಆ್ಯಂಟನ್ ವೇಸ್ಟ್ ಅವರು ಅಥವಾ ಮತ್ತೊಂದು ಈ ವೇಸ್ಟ್ ಹ್ಯಾಂಡ್ಲಿಂಗ್ರವರು ಯಾವಾಗ ಸ್ಟ್ರೈಕ್ ಮಾಡ್ತಾರೋ, ಯಾವಾಗ ಕಸ ಬಂದು ರಸ್ತೆಗೆ ಬೀಳ್ತದೋ, ನಮ್ಮೂರು ಯಾವಾಗ ಕೊಳೆ ಆಗ್ತದೋ, ದೊಡ್ಡ ಸಮಸ್ಯೆ ಆಗಿದೆ. ಅದರಿಂದ ದಯಮಾಡಿ ಆ ಸಮಸ್ಯೆ ಆಗೋದು ಬೇಡ. ಮುಂದಿನ 5ನೇ ಹಂತದಲ್ಲಿ ಜನ ಖಂಡಿತವಾಗಿ ಸ್ಪಂದಿಸ್ತಾರೆ ಸರ್, ಖಂಡಿತವಾಗಿ ನಮ್ಮ ಮಾತು ಕೇಳ್ತಾರೆ. 100 ಮನೆಗಳಲ್ಲಾಗಿದೆ, 500 ಮನೆಗಳಲ್ಲಾಗಿದೆ ಅಂದರೆ ನಾನು ಮಂಗಳೂರಿನಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. 1,000 ಮನೆಗಳಿಂದ ಮಹಾನಗರ ಪಾಲಿಕೆಗೆ ಒಂದು ಅಂಶವೂ ಕಸ ಹೋಗೋದಿಲ್ಲ. 1,000 ಮನೆಗಳಲ್ಲಿ ಅದು ಆಗ್ತದೆ ಅಂತ ಹೇಳಿದರೆ ಯಾಕೆ 1,00,000 ಮನೆಗಳಲ್ಲಿ ಆಗಬಾರ್ದು? ಜನ ನಮ್ಮ ಮಾತು ಕೇಳ್ತಾರೆ. ನಾವು ಈ ಸಲ ಅದನ್ನು ಮಾಡಬೇಕಾಗಿದೆ. ನಾವು ಎಷ್ಟು ಪಚ್ಚನಾಡಿಗಳನ್ನು ಮಾಡೋದು, ಪಚ್ಚನಾಡಿಗಳಿಗೆ ನಮ್ಮ ಮನೆ ಸಮಸ್ಯೆಯನ್ನು ಊರು ಸಮಸ್ಯೆಯನ್ನಾಗಿ ಮಾಡಿದ್ದೇವೆ ಇವತ್ತು ನಾವು. ಆಮೇಲೆ ಹೋಗೋದು ಡಂಪ್ ಮಾಡೋದು, ನಾಳೆ ಅದು ನಮಗೂ ಸಮಸ್ಯೆ ಇದೆ ಅದು. ಆದ್ದರಿಂದ ಹಸಿ ಕಸಕ್ಕೆ ಕೂಡ ಕಾಂಪೋಸ್ಟ್ ಆದರೆ ಅದಕ್ಕೊಂದು ಬೆಲೆ ಇದೆ. ಪ್ರತಿ ಮನೆಯಿಂದ ಕನಿಷ್ಠ ಒಂದು 2 kg ತಿಂಗಳಿಗೆ ಆ ಕಸದಿಂದ ಗೊಬ್ಬರ ತಯಾರಾಗ್ತದೆ. ಈಗ ಒಂದು ಏನು 20 ರೂಪಾಯಿ ಪರ್ kg ಇದೆ, ಒಂದು 40 ರೂಪಾಯಿ ತಿಂಗಳಿಗೆ ಅವರಿಂದ ಬರ್ತದೆ. ಒಂದು 400 ರೂಪಾಯಿ ಅಥವಾ 500 ರೂಪಾಯಿ ಆ ಹಸಿ ಕಸದಿಂದ
ಒಣ ಕಸ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ನಾವು ಈಗೇನು ಮಾಡ್ತಾಯಿದ್ದೀವಿ ಅಂತ ಹಸಿ ಕಸಕ್ಕೆ ಇದನ್ನು ಕೊಡ್ತಾಯಿದ್ದೇವೆ, ಪಾಟ್ ಕಾಂಪೋಸ್ಟ್. ಅದು ಆಗ್ತಾಯಿದೆ. ನಮ್ಮ ಕೆಲವೊಂದು ಜನ 2 ವರ್ಷದಿಂದ ಮಾಡ್ತಾಯಿದ್ದಾರೆ, ಭಾಳ ಸಂತುಷ್ಟರಾಗಿದ್ದಾರೆ, ಭಾಳ ಖುಷಿಯಾಗಿದೆ. ಇನ್ನು ಒಣ ಕಸ ಅಂದರೆ ಪ್ಯಾಕಿಂಗ್ ಮೆಟೀರಿಯಲ್, ಮೋಸ್ಟ್ಲಿ ಪ್ಯಾಕಿಂಗ್ ಮೆಟೀರಿಯಲ್ ಏನಿದ್ರು ಪ್ಯಾಕಿಂಗ್ ನೀವು ನೆನ್ಪಿಟ್ಕೊಳ್ಳಿ. ಒಣ ಕಸ ಅಷ್ಟೇ. ರ್ಯಾಪರ್ಸ್ ಇರ್ಬೋದು, ಬುಕ್ಸ್ ಕವರ್ ಇರ್ಬೋದು, ಅಥವಾ ಪೇಪರ್ ಇರ್ಬೋದು, ಟೂತ್ಪೇಸ್ಟ್ ಹಾಕಿದ ಟ್ಯೂಬ್ ಇರ್ಬೋದು, ಟೂತ್ ಬ್ರಷ್ ಇರ್ಬೋದು. ಸೊ ಎಲ್ಲಕ್ಕೂ ಬೆಲೆ ಇದೆ. ನಾವೀಗ ಮನೆಗಳಿಗೆ ಒಂದೊಂದು ಬ್ಯಾಗ್ ಕೊಡ್ತಾಯಿದ್ದೀವಿ. ನಾವು ಹೇಳ್ತಾಯಿದ್ದೀವಿ, ಈ ತುಂಬಿದ ಮೇಲೆ ಕಾಲ್ ಮಾಡಿ ನಮ್ಮವ್ರು ಬಂದು ಕೊಂಡೋಗ್ತಾರೆ, ನಿಮ್ಗೆ ಹಣ ಕೊಡ್ತಾರೆ ಅಂತೇಳಿ. ಪ್ರಾಯೋಗಿಕವಾಗಿ ನಾವು ಮಂಗಳನಗರದಲ್ಲಿ ಮಾಡ್ತಾಯಿದ್ದೇವೆ. ಒಂದು ಬ್ಯಾಗ್ ತುಂಬಿದ್ರೆ ಸುಮಾರು 200 ರೂಪಾಯಿ, 200-300 ರೂಪಾಯಿ ಅವ್ರಿಗೆ ಸಿಗ್ತಾಯಿದೆ. ಗುಜರಿ ಅವ್ರು ಬಂದು ಕೊಂಡೋಗ್ತಾ ಇದ್ದಾರೆ. ಈಗ ಆ್ಯಂಟೋನಿ ವೇಸ್ಟ್ ಕಸ ಇಲ್ಲ, ಒಣ ಕಸವೂ ಇಲ್ಲ, ಹಸಿ ಕಸವೂ ಇಲ್ಲ. ಆಮೇಲೆ ಎಲ್ಲವೂ ರೀಸೈಕಲ್ ಆಗ್ತದೆ, ರೀಯೂಸ್ ಆಗ್ತದೆ. ಜನರಿಗೂ ಹಣ ಸಿಕ್ತು, ಜನನೂ ಸಂತೋಷವಾಗಿ ಇರ್ತಾರೆ, ನಾವು ಸಂತೋಷವಾಗಿರ್ತೇವೆ, ನಮ್ಮ ಪಚ್ಚನಾಡಿನೂ ಆಗಲ್ಲ. ಆದ್ದರಿಂದ ಮುಂದಿನ ಹಂತಗಳಲ್ಲಿ ಈ 4 ವರ್ಷ ನಾವು ಮಾಡಿದ ಕೆಲಸದಿಂದಾಗಿ ಮಂಗಳೂರಲ್ಲಿ ಎಷ್ಟು ಬದಲಾವಣೆ ಬಂದಿದೆ ಅದು ತಾವು ನೋಡ್ಬೋದು. ತುಂಬ ನಾವೇನು ಮಹಾನಗರ ಪಾಲಿಕೆ ಅಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಆಗಲ್ಲ, ಅದು ನಮ್ಮ ಕೆಲಸವೂ ಅಲ್ಲ. ಅದು ಜಾಗೃತಿ ಮಾಡೋದು ಮಾತ್ರ ನಮ್ಮ ಕೆಲಸ. ಜಾಗೃತಿ ಮಾಡಲಿಕ್ಕೆ ಮಹಾನಗರ ಪಾಲಿಕೆಗೆ ಆಗಲ್ಲ. ಅದು ಕೆಲಸ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾರೆ, ರೋಡ್ ಮಾಡ್ತಾರೆ, ಡ್ರೈನೇಜ್ ಮಾಡ್ತಾರೆ, ಸಿಗ್ನಲ್ಗಳನ್ನು ಹಾಕಿಕೊಡ್ಬೋದು, ಖರ್ಚು ಮಾಡ್ಬೋದು. ಜಾಗೃತಿ ಕಾರ್ಯವನ್ನು ನಮ್ಮಂಥ ಸಂಸ್ಥೆಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. 4 ವರ್ಷದಿಂದ ಇದೇನು ನಾವು ಫೌಂಡೇಶನ್ ತಯಾರು ಮಾಡಿದ್ದೇವೆ ಸರ್, ಅದರ ಉಪಯೋಗವನ್ನು 5ನೇ ಹಂತಕ್ಕೆ ಮಹಾನಗರ ಪಾಲಿಕೆ ಪಡ್ಕೊಳ್ಬೇಕು. ನಿಟ್ಟಿ ವಿನಯ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, MRPL ಅವರು ಕೊಟ್ಟಿದ್ದಾರೆ, ಪೂರ್ತಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂದರೆ ಅವ್ರು ಹೇಳಿದರು, ಅವ್ರು ಕೊಡಲಿ ಬಿಡಲಿ, ನಾನಂತೂ ನಿಮ್ಮ ಒಟ್ಟಿಗಿದ್ದೇನೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಣ ಕೊಡ್ತೇನೆ. ಸೊ ಅದರಿಂದ ನಮ್ಗೆ ಹಣದ ಕೊರತೆ ಇಲ್ಲ, ದಯಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ, ನಿಮ್ಮ ನೈತಿಕ ಬೆಂಬಲ, ತಾವೇನು ಇವತ್ತೊಂದು ಅಭಿಮಾನ ಪ್ರೀತಿಯಿಂದ ಇವತ್ತು ಕರೆದಿದ್ದೀರಿ. ನಮ್ಮ 5ನೇ ಹಂತದಲ್ಲಿ ನಾವೊಂದಷ್ಟು ರಚನಾತ್ಮಕವಾದ ಕಾರ್ಯಗಳನ್ನು ಮಾಡಲಿಕ್ಕಾಗ್ತದೆ. ತಾವೆಲ್ಲ ಬಿಲ್ಡರ್ಸ್ ಆಗಿದ್ದೀರಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸನ್ನು ಕಟ್ತೀರಿ, ನೀವು ನಮಗೆ ಸಪೋರ್ಟ್ ಮಾಡಿ, ಅಥವಾ ಮನೆಗೆ ಬಂದವ್ರಿಗೆ ಅಲ್ಲಿ ಇದ್ದವ್ರಿಗೆ ಹೇಳಿ, ಕಂಪಲ್ಸರಿ ಮಾಡಿ. ನಾವು ವೇಸ್ಟನ್ನು ಮಹಾನಗರ ಪಾಲಿಕೆಗೆ ಕೊಡೋದಿಲ್ಲ, ನಮ್ಮ ವೇಸ್ಟನ್ನು ನಾವೇ ಹ್ಯಾಂಡಲ್ ಮಾಡ್ತೇವೆ, ಅಥವಾ ಮರುಬಳಕೆ ಮಾಡ್ಕೊಳ್ತೇವೆ, ಮರು ಉಪಯೋಗ ಮಾಡ್ಕೊಳ್ತೇವೆ ಅನ್ನೋಂಥದ್ದು ತಾವು ನಿರ್ಧಾರ ಮಾಡಿದರೆ ಖಂಡಿತವಾಗಿ ನಮ್ಮ ಮಂಗಳೂರು ಒಂದು ಮಾದರಿ ನಗರ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಇಂಥ ಒಂದು ಕಾರ್ಯದಲ್ಲಿ ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರವನ್ನು ಕೇಳ್ತಾ, ಈಗ 4ನೇ ಹಂತದ ಕಾರ್ಯಕ್ರಮ ನಮಗೆ ಮುಗಿದಿದೆ, ಮೊನ್ನೆ ಶನಿವಾರ ದಿವಸ ಮುಗಿದಿದೆ. ಅದರ ಮುಂದಿನ ಹಂತಗಳಲ್ಲಿ ನಿಮ್ಮ ಸಹಕಾರವನ್ನು ಕೇಳ್ಕೊಳ್ತಾ, ಮೊನ್ನೆ ಮಹಾಪೌರರು ಇಲ್ಲಿದ್ದಾರೆ, ಅವ್ರು ನಮ್ಮವರೇ, ಅಲ್ಲಿ ಏನು ಬೇಕಾದರೂ ನಾವು ಮಾಡಿಸ್ಲಿಕ್ಕೆ ಆಗ್ತದೆ. ಖಂಡಿತವಾಗಿ ನಿಮ್ಮೆಲ್ಲರೂ ಒತ್ತಾಸೆ, ನಮ್ಮ ಒತ್ತಾಸೆ ಈ 5ನೇ ಹಂತದಲ್ಲಿ. ಅವರು ಆಮೇಲೆ ಆ್ಯಂಟೋನಿ ವೇಸ್ಟ್ ಏನು ಮಾಡ್ತಾರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಎಲ್ಲ ಒಂದೇ ದಿವಸ ಆಗ್ತದಂತ ನಾನೇನು ಹೇಳೋದಿಲ್ಲ. ಇದೆಲ್ಲ ಪ್ರಾಯೋಗಿಕವಾಗಿ ನಾವು ಈಗ ಸದ್ಯಕ್ಕೆ ಮಾಡ್ತಾ ಇರೋದು. ಆದರೆ ಅದು ಸಂಪೂರ್ಣವಾಗಿ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ನಮ್ಗೆ ಯಾವ ಮ್ಯಾನೇಜ್ಮೆಂಟ್ ಅವ್ರ ಅವಶ್ಯಕತೆ ಇಲ್ಲ, ಅದನ್ನು ಮಾಡಲಿಕ್ಕಾಗ್ತದೆ. ಸಮಯ ತೊಗೊಳ್ಬೋದು, ಒಂದು 3 ವರ್ಷ, 5 ವರ್ಷ, 10 ವರ್ಷ ಸಮಯ ತೊಗೊಳ್ಬೋದು. ಆದರೆ ಅಂಥ ಒಂದು ಪ್ರಯತ್ನ ಮುಂದಿನ ವರ್ಷಗಳಿಂದ ಅಥವಾ ಮುಂದಿನ ಅಕ್ಟೋಬರಿಂದ ನಡೀಲಿಕ್ಕಿದೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ, ನನ್ನನ್ನು ಕರೆದು ಈ ವೇದಿಕೆಯಲ್ಲಿ ನಾನು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಕೃತಜ್ಞತೆ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ಕಾರಿ ಜಾಗವನ್ನು ಕಲ್ಪಿಸಿಕೊಡುವರೆ ಮನವಿ ಮಾಡಲಾಗಿದೆ ಅಂತ ಇದೆ, ಮನವಿ ಮಾಡಲಾಗುತ್ತಿದೆ. ಅವರು ನಮ್ಮ ಈ ಮನವಿಯನ್ನು ಪುರಸ್ಕರಿಸಿ ಸ್ಥಳ ನೀಡುವವರೆಗೆ ನಮ್ಮ ಈ ಸಂಸ್ಥೆಗೆ ಕಚೇರಿ ಅಗತ್ಯವಿದ್ದು, ಮಾನ್ಯ ಮೇಯರ್ ಅವರಾದ ಶ್ರೀ ಭಾಸ್ಕರ್ ಮೊಯ್ಲಿಯವರಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನೆಂದರೆ, ಮಹಾನಗರ ಪಾಲಿಕಾ ಕಚೇರಿಯಲ್ಲಿ ಕನಿಷ್ಠ 500 ಚದರ ಅಡಿಯ ಸ್ಥಳಾವಕಾಶವನ್ನು ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ನ ಅಧಿಕೃತ ಕಚೇರಿಗೆ ಉಚಿತವಾಗಿ ನೀಡುವಂತೆ ಹಾಗೂ ತಾವು ನೀಡುವ ಈ ಕಚೇರಿ ಮುಖೇನ ನಮ್ಮ ಈ ಸಂಸ್ಥೆಯು ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಹೋಗಲು ಪ್ರೇರೇಪಿಸುವುದರೊಂದಿಗೆ ತಮ್ಮ ಅಧಿಕಾರಾವಧಿಯಲ್ಲಿ ಮತ್ತೊಂದು ಮೈಲಿಗಲ್ಲೊಂದನ್ನು ಸ್ಥಾಪಿಸಲು ಈ ಮನವಿ ಪತ್ರ ಸಲ್ಲಿಸುತ್ತಾ ಇದ್ದೇವೆ. ಕಳೆದ ಹಲವು ದಶಕಗಳಿಂದ ನಡೆಸಿಕೊಂಡು ಬಂದಂತಹ ಈ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಸಂಸ್ಥೆ ಹಲವು ಕೆಲಸ ಕಾರ್ಯಗಳನ್ನು ನಿಭಾಯಿಸಲು ತಮ್ಮದೇ ಆದಂತಹ ಸ್ವಂತ ಕಚೇರಿಯ ಅವಶ್ಯಕತೆಯನ್ನು ತಾವು ಪಡುವ ಜಾಗದಲ್ಲಿ ನಾವು ನಮ್ಮ ಸ್ವಂತ ಕಚೇರಿಯನ್ನು ಸಂಯೋಜಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಯೋಜನೆಯನ್ನು ನಡೆಸುವ ಇರಾದೆಗೆ ತಮ್ಮ ನೆರವು ಸಮಯೋಚಿತವಾಗಿದೆ ಎಂದು ಈ ಮೂಲಕ ತಿಳಿಯಪಡಿಸುವುದರೊಂದಿಗೆ
ಮಂಗಳೂರು ಮಹಾನಗರ ಅಭಿವೃದ್ಧಿಗೆ ಬಿಲ್ಡರ್ಸ್ ಅಸೋಸಿಯೇಷನ್ನ ಮಹತ್ತರ ಕೆಲಸ ಕಾರ್ಯಗಳೊಂದಿಗೆ ಸ್ಮಾರ್ಟ್ ಸಿಟಿಯ ನೀಲ ನಕಾಶೆಯನ್ನು ನೈಜತೆಗೆ ತರಲು ಸಂಪೂರ್ಣ ಸಹಕಾರ ಮತ್ತು ಕಾರ್ಯಕ್ಷಮತೆಯನ್ನು ಕೈಗೊಳ್ಳುತ್ತಿದ್ದೇವೆ ಎಂದು ಈ ಮೂಲಕ ತಿಳಿಯಪಡಿಸುತ್ತಿದ್ದೇವೆ. ಇದು ಇಂದು ನಾವು ಕೆನರಾ ಬಿಲ್ಡರ್ಸ್ ವತಿಯಿಂದ ನಮ್ಮವರೇ ಆದಂತಹ ಮೇಯರ್ ಅವರಿಗೆ ನೀಡುವಂತಹ ಮನವಿ ಪ್ರತಿಯ ಸಂಪೂರ್ಣ ಸಾರಾಂಶ. ಮೂರು ಬಾರಿ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿ ಮುಖ್ಯವಾಗಿ ಕೊಡಗು ಕ್ಷೇತ್ರದಲ್ಲಿ ಇವರು ಸಲ್ಲಿಸಿದಂತಹ ಒಂದು ಅವಿರತ ಶ್ರಮದಿಂದ ಸುಮಾರು 3 ವರ್ಷಗಳಿಂದ ಅದು ಬ್ರಹ್ಮಕಲಶ ಹೊಂದದೆ ಅದಕ್ಕೆ ಸಮಸ್ಯೆಗಳು ಬಂದಿತ್ತು. ಇವೆಲ್ಲ ತೊಡಕುಗಳನ್ನು ಅವರ ಎಲ್ಲ ಆ ತೊಡಕುಗಳ ಮೆಟ್ಟಿಲುಗಳಲ್ಲಿ ನಾವು ಇನ್ವಾಲ್ವ್ ಆಗಿರೋದ್ರಿಂದ ನಮಗೆ ಪರಿಚಯ ಇದೆ. ಎಲ್ಲ ತೊಡಕುಗಳನ್ನು ಖುದ್ದಾಗಿ ಇವರೇ ಅದರ ಹಿಂದೆ ಬಿದ್ದು ಎಲ್ಲ ಕಡತಗಳಿಗೆ ಬೇಕಾದಂಥ ವ್ಯವಸ್ಥೆಗಳ ತೊಡಕುಗಳ ನಿವಾರಣೆ ಮಾಡಿ ಅದು ಅತ್ಯುತ್ತಮವಾಗಿ ಅಭಿವೃದ್ಧಿಗೊಂಡು ಈಗ ಈ ವರ್ಷ ಅದು ಮೊನ್ನೆ ತಾನೇ ಬ್ರಹ್ಮ ಕಲಶೋತ್ಸವವನ್ನು ಕಂಡಿದಂತಹ ಯಶಸ್ವಿ ನಾಯಕರು ಇವರು. ಆ ಒಂದು ಪುಣ್ಯದಿಂದ ಮೇಯರ್ ಪದವಿ ಕೂಡ ಇವರಿಗೆ ಒದಗಿ ಬಂದಿದೆ. ಇನ್ನು ಮಂಗಳೂರಿಗೆ ಮಹತ್ ಕಾರ್ಯವನ್ನು ನೀಡಲಿಕ್ಕಿದ್ದಾರೆ. ಆ ದೃಷ್ಟಿಯಿಂದ ಅವರೊಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಮ್ಮ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ನ ಸರ್ವ ಸದಸ್ಯರ ಪರವಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ರಾಜ್ಯದಲ್ಲಿ ಬೆಂಗಳೂರಿನ ನಂತರ ಮಂಗಳೂರು ನಗರ ಅಭಿವೃದ್ಧಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಇವತ್ತು ತಾವು ಜನಪ್ರತಿನಿಧಿಗಳೊಂದಿಗೆ ಇತರ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ರಿಂದ ಇವತ್ತು ಅಭಿವೃದ್ಧಿಯಾಗಲು ಸಾಧ್ಯವಾಗಿದೆ. ಅದರಿಂದ ಇವತ್ತು ಅದರಲ್ಲಿ ವಿಶೇಷವಾಗಿ ತಮ್ಮ ಸಂಸ್ಥೆ ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದಂಥ ಸಂಸ್ಥೆ. ಇವತ್ತು ಮಂಗಳೂರಿಗೆ ಅನೇಕ ಯೋಜನೆಗಳು ಬಂದಿವೆ. ಇವತ್ತು ಸ್ಮಾರ್ಟ್ ಸಿಟಿ, 2ನೇ ಹಂತದ ADB ಯೋಜನೆ, ಅಮೃತ ಯೋಜನೆ, ಈ ಯೋಜನೆಗಳು ಅನುಷ್ಠಾನಗೊಂಡಿದ್ದು ಇನ್ನು ಬರುವ 3 ವರ್ಷದಲ್ಲಿ ಇದರ ಕೆಲಸಗಳಾಗಿ ಮಂಗಳೂರಿನ ಚಿತ್ರಣವೇ ಬದಲಾಗಲಿದೆ. ಇದರಲ್ಲಿ ಏನು ಸಂಶಯ ಇಲ್ಲ. ಇವತ್ತು ಸ್ವಚ್ಛತೆಯ ಬಗ್ಗೆ ಸ್ವಾಮೀಜಿಯವರು ಹೇಳಿದರು. ಇವತ್ತು ಸ್ವಚ್ಛತೆಯಲ್ಲಿ ನಮಗೆ ದೇಶದಲ್ಲಿ ಒಂದು ಪ್ರಶಸ್ತಿಯನ್ನು ಮೊನ್ನೆ ನಾವು ಇಂದೋರ್ನಲ್ಲಿ ಪಡೆದಿದ್ದೇವೆ. ಆದ್ದರಿಂದ ಇದಕ್ಕೆ ಕಾರಣಕರ್ತರಾದ ಸಾರ್ವಜನಿಕರಿಗೆ, ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಲ್ರಿಗೂ, ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ವಿಶೇಷವಾಗಿ ಅದರಲ್ಲಿ ಕಳೆದ 4 ವರ್ಷದಿಂದ ನಿರಂತರವಾಗಿ ಸ್ವಚ್ಛತೆ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಸ್ವಾಮೀಜಿಯವರು ಎಲ್ಲರ ಜೊತೆ ಸಂಘ ಸಂಸ್ಥೆಗಳ ಜೊತೆ ಕೂಡಿಕೊಂಡು ಆ ಪ್ರಶಸ್ತಿಗಳು ಕೂಡ ಸ್ವಾಮೀಜಿಯವರು ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ಅವರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕೆ ಸಹಕರಿಸಿದವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಸ್ವಾಮೀಜಿಯವರು ಹೇಳಿದರು ಇದರ ಬಗ್ಗೆ. ಅಂದರೆ ಆ್ಯಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಇನ್ನು 2 ವರ್ಷ ಇದೆ ಅವರಿಗೆ. 2 ವರ್ಷ ಒಂದು ವೇಳೆ ಅವರನ್ನು ಕೈ ಬಿಟ್ಟಾಗ ಅವರು ಕೋರ್ಟಿಗೆ ಹೋಗಿ ನಮಗೆ ಆ ಕೆಲಸವನ್ನು ಅವರನ್ನು ಬಿಡಲಿಕ್ಕೆ ಆಗೋದಿಲ್ಲ. ಅದು ತಮಗೆ ಗೊತ್ತಿರ್ಬೋದು. ಆದ್ದರಿಂದ ಮುಂದೆ ಮಹಾನಗರ ಪಾಲಿಕೆಯ ವತಿಯಿಂದ ತಾವು ಹೇಳಿದಾಗೆ ಏನಾದರೂ ಮಾಡುವ ವ್ಯವಸ್ಥೆ ಇದ್ದರೆ ನಾವು ಖಂಡಿತವಾಗಿ ಅದನ್ನು ಮಾಡ್ತೇವೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಇವತ್ತು ಒಂದು ಕ್ರಿಯಾಶೀಲ ಸಚಿವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ನಮ್ಮ UT ಖಾದರ್ ಅವರು.
ಇವತ್ತು ಅನೇಕ ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದರು, ಅನೇಕ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಅದಲ್ಲದೆ ಆಹಾರ ನಾಗರಿಕ ಪೂರೈಕೆ ಸಚಿವರಾಗಿದ್ದರು, ಅವರು ಕೂಡ ಭಾಳಷ್ಟು ಕೆಲಸ ಮಾಡಿದವರು. ಈಗ ಮತ್ತೆ ಮೊನ್ನೆ ತಾನೇ ವಿಧಾನಸಭಾ ಸದಸ್ಯರಾಗಿ ಪುನಃ ನಮ್ಮ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಆದ್ದರಿಂದ ಮಂಗಳೂರಿನ ಬೆಳವಣಿಗೆಗೆ ಭಾಳಷ್ಟು ಸಹಕಾರವನ್ನು ಅವರು ಕೊಡ್ತಾರೆ. ಇವತ್ತು ಮೊನ್ನೆ ಮಂಗಳೂರಿನಲ್ಲಿ ಅವರು ಸಭೆ ನಡೆಸಿ ಇನ್ನು ಬರುವ 30 ವರ್ಷಗಳ ಏನು ಯೋಜನೆ ಇದೆ ಅದನ್ನು ಮಾಡಲು ಅವರು ಏನೇನು ಕಾರ್ಯಕ್ರಮವನ್ನು ನಡೆಸಬೇಕು ಅದನ್ನು ತಿಳಿಸಿದ್ದಾರೆ. ಅದರಿಂದ ಒಳ್ಳೆಯ ಕೆಲಸ ಮಾಡುವಂಥ ಒಬ್ಬ ಸಚಿವರು ಸಿಕ್ಕಿದ್ದಾರೆ. ಅದು ನಮಗೆ ಬೇಕಾಗುವಂಥ ಮಂಗಳೂರಿನ ಅಭಿವೃದ್ಧಿಗೆ ಬೇಕಾಗುವಂಥ ಸಚಿವರು. ನಗರಾಭಿವೃದ್ಧಿ ಇಲಾಖೆ ಅಂದರೆ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಇಲಾಖೆ. ಅದರಿಂದ ಅದರಲ್ಲಿ ಮಂಗಳೂರು ಇನ್ನು ಅಭಿವೃದ್ಧಿಯಾಗುವುದರಲ್ಲಿ ಏನು ಸಂಶಯವಿಲ್ಲ. ಇವತ್ತು ತಾವು ಕೂಡ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ತಮ್ಮ ಸಂಸ್ಥೆಗೆ ಜಾಗವನ್ನು ತಾವು ನೋಡ್ತೀರಿ, ಟೆಂಪರರಿ ಆಗಿ ಅದಕ್ಕೆ ಸ್ಥಳವನ್ನು ಕೊಡಬೇಕಂತ ಹೇಳಿ ನಾನು ಅದನ್ನು ನನ್ನಿಂದ ಏನು ಸಹಕಾರ ಅದಕ್ಕೆ ಆಗ್ತದೆ ಅದನ್ನು 100% ಮಾಡಿಕೊಡ್ತೇನೆ. ಅಂದರೆ ಸರ್ಕಾರದಲ್ಲಿ ಇದರಲ್ಲಿ ಕೆಲವು ಈ ಕಮಿಟಿ ಇದೆ. ಅದರಿಂದ ಆ ಕಮಿಟಿಗೆ ಹಾಕಿ ಏನಾದರೂ ನಮಗೆ ಸಹಕಾರ ಇರುವುದಾದರೆ ಅದನ್ನು ಖಂಡಿತವಾಗಿ ಕೊಡ್ತೇನೆ ಎಂದು ಹೇಳುತ್ತಾ, ಅದರಲ್ಲಿ ವಿಶೇಷವಾಗಿ ನನ್ನನ್ನು ಎಲ್ಲ ಆತ್ಮೀಯರಿದ್ದಾರೆ. ಅದರಿಂದ ನನಗೆ ವಿಶೇಷವಾಗಿ ಸನ್ಮಾನವನ್ನು ಕೂಡ ಮಾಡಿದ್ದೀರಿ. ಅದರಿಂದ ತಮ್ಮ ಈ ಸನ್ಮಾನಕ್ಕೆ ನಾನು ಕೃತಜ್ಞತೆಯನ್ನು ಪ್ರೀತಿಪೂರ್ವಕವಾಗಿ ಸಲ್ಲಿಸ್ತೇನೆ. ಇವತ್ತು ತಮ್ಮ ಸಂಸ್ಥೆಗೆ ಏನೆಲ್ಲ ಬೇಡಿಕೆ ಇದ್ದರೂ ಸಹ ನನ್ನ ಬಳಿ ಬಂದಾಗ ನಾನು ಸಂಪೂರ್ಣ ತಮಗೆ ಸಹಕಾರ ಕೊಡ್ತೇನೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ತಮಗೆಲ್ಲರಿಗೂ ವಂದಿಸ್ತೇನೆ. ಪೂಜ್ಯ ಮಹಾಪೌರರು ಮಾತು ಕಡಿಮೆ, ಕೃತಿ ಜಾಸ್ತಿ. ಹಾಗೆ ಅವರಲ್ಲಿ ನಾವು ಕೈಗೆ ಕೈ ಜೋಡಿಸಿ ಹೆಗಲಿಗೆ ಹೆಗಲು ಕೊಟ್ಟಾಗ ಖಂಡಿತ ನಾವು ಯೋಚನೆ ಮಾಡಿದಂಥ ಎಲ್ಲ ಕೆಲಸಗಳು ಸಾಧ್ಯ ಆಗ್ತದೆ. ಅದನ್ನು ನಾವು ಅವರ ಮಾಡಿದಂತಹ ಆ ಕುರುಪು ಕ್ಷೇತ್ರದಲ್ಲಿ ನಡೆದಂಥ ಅಭಿವೃದ್ಧಿ ಕಾರ್ಯ ಅದಕ್ಕೆ ಸಾಕ್ಷಿ ಇದೆ. ಪ್ರಾಯೋಗಿಕವಾಗಿ 1 ಅಥವಾ 2 ವಾರ್ಡ್ಗಳಲ್ಲಿ ನಾವು ಇದನ್ನು ಮಾಡಲಿಕ್ಕೆ ಬಯಸ್ತೇವೆ. ಅದರಿಂದ ತಾವು ಏನಾದರೂ ಒಂದು ವಿಶೇಷವಾದ ಸಭೆ ಕರೆದು ನಿರ್ಣಯವನ್ನು ತಗೊಂಡು ಈಗ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ. ಅವರಿಗೆ ಕೂಡ ಏನು ಕಡಿಮೆ ಮಾಡಬೇಡಿ ಸರ್, ಆದರೆ ಒಂದು 2 ವಾರ್ಡನ್ನು ನಾವು ಪ್ರಾಯೋಗಿಕವಾಗಿ ಮುಂದಿನ 2 ವರ್ಷ ಅವ್ರ ಕಾಂಟ್ರಾಕ್ಟ್ ಎಲ್ಲ ಮುಗಿದ ಮೇಲೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಇನ್ನೊಂದು ಪೈಲಟ್ ಪ್ರಾಜೆಕ್ಟ್ ಥರ ಇದನ್ನು ಮಾಡಿದರೆ ಖಂಡಿತವಾಗಿ ಈ ಒಂದು ನಮ್ಮ ಮಂಗಳೂರು ನಗರ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ, ದೇಶಕ್ಕೆ ಮಾದರಿಯಾಗುವಂಥ ಎಲ್ಲ ಪಾಸಿಬಿಲಿಟಿ ಇರುವಂಥ ಒಂದು ನಗರ ಸರ್. ಆದ್ದರಿಂದ ಅದನ್ನು ಮಾಡಿದರೆ ಇಡೀ ಜಗತ್ತಿನ ಜನ ಈ ನಗರವನ್ನು ನೋಡಲಿಕ್ಕೆ ಬರುವಂತ ಆಗಬೇಕು. ಆ ಮೂಲಕ ಮಂಗಳೂರಿಗೆ ಏನೊಂದು ಬುದ್ಧಿವಂತರ ಜಿಲ್ಲೆ ಅಂತ ಇದೆ, ನಿಜವಾದ ಅರ್ಥ ಬರೋದು ಅವಾಗ. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಬೆಂಡ್ ತಕ್ಕೊಂಡ್ರೆ ಏನು ಬರೋದಿಲ್ಲ. ತಾವು ಈಗ ನೋಡಿರ್ಬೋದು, ನಾವು ಹೊರಗೆ ಹೋಗ್ತಾ ಇರ್ತೇವೆ, ಕಸವನ್ನು ಇನ್ನೂ ಕೆಲವೊಂದು ಜನ ಬಿಸಾಡ್ತಾ ಇದ್ದಾರೆ. ನನಗೆ ಅದೇ ಆಶ್ಚರ್ಯ ಆಗೋದು, ಯಾಕೆ ಬಿಸಾಡ್ತಾರೆ ಇವರು? ಟೈಮ್ ಸೆಟ್ ಆಗ್ತಾ ಇಲ್ಲ ಅವ್ರಿಗೆ. ಮಹಾನಗರ ಪಾಲಿಕೆ ವೆಹಿಕಲ್ ಬರೋದ್ರೊಳಗೆ ಅವ್ರು ಹೋಗಿರ್ತಾರೆ, ಅಥವಾ ಅದಕ್ಕಿಂತ ಮೊದಲು ಮನೆಯಿಂದ ಹೋಗ್ತಾರೆ, ಅದಕ್ಕೆ ಬಿಸಾಡಬಹುದು. ಅದರಿಂದ ಅಂತ ಎಲ್ಲ ಸಮಸ್ಯೆಗಳಿಗೆ ಇದೊಂದು ಸೊಲ್ಯೂಷನ್ ಆಗ್ತದೆ. ನಾನು ಒಂದು 2 ಮಾತುಗಳನ್ನ ಪಾಟ್ ಕಾಂಪೋಸ್ಟ್ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಪಾಟ್ ಕಾಂಪೋಸ್ಟ್ ಅಂದರೆ ಏನಿಲ್ಲ, ತುಂಬ ಸುಲಭವಾದ ವಿಚಾರ. ನಾವು ಮನೆಯಲ್ಲಿ ಹೇಗೆ ಡಸ್ಟ್ಬಿನ್ಗೆ ಕಸವನ್ನು ಹಾಕ್ತೀವೋ ಅದೇ ರೀತಿಯಲ್ಲಿ ಹಸಿ ಕಸವನ್ನು ಅದರೊಳಗೆ ಹಾಕುವಂಥದ್ದು. ಒಂದು ಸಲ ಗೃಹಿಣಿಯರು ಅದಕ್ಕೆ ಅಡಿಕ್ಟ್ ಆದರೆ ಅಥವಾ ಅದನ್ನು ಒಪ್ಪಿಕೊಂಡ್ರೆ ಅದನ್ನು ತೆಗೆದವರು ಬೈತಾರೆ ನಮ್ಮನ್ನು. ಆ ರೀತಿಯಲ್ಲಿದೆ. ವಿಶೇಷ ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ದಿನ ಕಸವನ್ನು ಹಾಕೋದು, ಅದಕ್ಕೆ ಒಂದು ತೆಂಗಿನ ನಾರು ಅಥವಾ ಕೋಕೋಪೀಟ್ ಇದೆ, ಅದನ್ನು ಹಾಕೋದು, ಮುಚ್ಚಿಡೋದು ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಅದಕ್ಕೆ ಬೇರೆ ಯಾವುದೇ ಖರ್ಚಿಲ್ಲ, ನಿಮಗೆ ಅದರಿಂದ ಆದಾಯ ಬರ್ತದೆ. ಈಗ ಆ ಪಾಟ್ ಕಾಸ್ಟ್ ಒಂದು 2,000 ರೂಪಾಯಿ ಇದೆ ಅಂತ ಕಾಣ್ತದೆ ಮಾರ್ಕೆಟಲ್ಲಿ. ನಾವು ಕಮ್ಮಿ ಬೆಲೆ ಕೊಡ್ತಾ ಇದ್ದೇವೆ, ಸುಮಾರು 500 ರೂಪಾಯಿಗೆ 3 ಪಾಟ್ಗಳನ್ನು ಕೊಡ್ತಾ ಇದ್ದೇವೆ, ಕೋಕೋಪೀಟ್ ಕೊಡ್ತಾ ಇದ್ದೇವೆ, ಮೈಕ್ರೋಬ್ಸ್ ಒಂದು ಪೌಡರ್ ಕೊಡ್ತಾ ಇದ್ದೇವೆ.
ತುಂಬ ಸುಲಭವಾದಂಥ ವಿಧಾನ. ನಮ್ಮ ಮಠದಲ್ಲಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಯಿಂದ 6 ಗಂಟೆ ಇದರ ಕುರಿತಂತೆ ಒಂದು ಡೆಮೋ ಇರ್ತದೆ. ಅವತ್ತೇ ನಮ್ಗೆ ಈಗಾಗಲೇ ಒಂದು ಸುಮಾರು ಪಾಟ್ಗಳ ಬೇಡಿಕೆ ಬಂದಿದೆ. ಆದ್ದರಿಂದ ಈಗ ಮಳೆಗಾಲ ಆದ್ದರಿಂದ ಅವನು ಪೂರೈಸ್ತಾ ಇಲ್ಲ, ನಮಗೆ ಕೊಡ್ತಾ ಇಲ್ಲ ಪಾಟ್ಗಳು. ಅವ್ನಿಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ಅಂದರೆ ಮಂಗಳೂರಿಂದ ಎಷ್ಟು ಆರ್ಡರ್ ಬರ್ತದೆ ಅಂತ ಎಣಿಸಿರಲಿಲ್ಲ ಅವನು. ಆದ್ದರಿಂದ ನಾವು ಪ್ರಯಾರಿಟಿ ಮೇಲೆ ಕೊಡ್ತಾ ಇದ್ದೇವೆ. ಸುಮಾರು ಬುಕ್ಕಿಂಗ್ಸ್ ಬಂದಿದೆ. ತಾವು ಮೊನ್ನೆ ಕೂಡ ಪೇಪರ್ಗಳಲ್ಲಿ ಗಮನಿಸಿರ್ಬೋದು, ಈ ವಿಚಾರದಲ್ಲಿ ಬಂದಿತ್ತು. ಆದ್ದರಿಂದ ತುಂಬ ಸುಲಭವಾದಂಥ ವಿಚಾರ. ಕಸ ಹಾಕಿ ಒಂದು ಮನೆಯಲ್ಲಿ ಒಂದು 5 ಜನ ಇದ್ದರೆ ಒಂದು ತಿಂಗಳಿಗೆ ಒಂದು ಫುಲ್ ಆಗ್ತದೆ. ಅದನ್ನು ಕೆಳಗೆ 3 ಬರ್ತದೆ, 1, 2, 3. ನಾನು ಇವತ್ತು ತರಲಿಲ್ಲ, ಇಷ್ಟು ಸಮಯ ಇದ್ದರೆ ತರ್ಬೋದಾಗಿತ್ತು, ಏನು ಪರವಾಗಿಲ್ಲ. 3 ಬರ್ತದೆ. ಒಂದು ತುಂಬಿದ ಮೇಲೆ ಮಧ್ಯದಲ್ಲಿ ಹೋಗ್ತದೆ, ಮಧ್ಯ ಇರೋದು ಖಾಲಿ ಇರೋದು ಮೇಲೆ ಬರ್ತದೆ. ಮತ್ತೆ ಒಂದು ತಿಂಗಳು ತುಂಬುತ್ತದೆ, ಮಧ್ಯದಲ್ಲಿ ಇದ್ದದ್ದು ಕೆಳಗೆ ಹೋಗ್ತದೆ, ಮೇಲೆ ಇದ್ದದ್ದು ಮಧ್ಯದಲ್ಲಿ ಬರ್ತದೆ, ಕೆಳಗಿರೋದು ಮೇಲೆ ಬರ್ತದೆ. ಆ ರೀತಿ ಬದಲಾವಣೆ ಆಗ್ತಾ ಹೋಗ್ತದೆ. ವಾಸನೆ ಬರ್ತದ ಅಂತ ಮೊದಲನೇ ಕೇಳ್ತಾರೆ, ಪ್ರಶ್ನೆ ಕೇಳೋದೇ ವಾಸನೆ ಬರ್ತದ ಅಂತ. ಇಲ್ಲ, ಖಂಡಿತವಾಗಿ ಬರಲ್ಲ. ಅದಕ್ಕೆ ನಾನ್ ವೆಜ್ ಉಳಿದದ್ದು ಹಾಕ್ಬೋದು ಅಂತ ಕೇಳ್ತಾರೆ, ಖಂಡಿತವಾಗಿ ಹಾಕ್ಬೋದು. ಹುಳುಗಳು ಮನೆಯಲ್ಲಿ ಹೊರಗೆ ಬರಲ್ವಾ ಅಂತ ಕೇಳ್ತಾರೆ, ಹುಳುಗಳು ಹೊರಗೆ ಬರಲ್ಲ. ಹುಳುಗಳಿಂದ ಏನಾದರೂ ತೊಂದರೆ ಇದೆ ನೋಡಿ, ಅದು ಡಿಕಂಪೋಸ್ಟ್ ಆಗಬೇಕಂದ್ರೆ ಹುಳು ಆಗಲೇಬೇಕು ಅದಕ್ಕೆ. ಸೊ ಹುಳುಗಳಿಂದ ಏನೂ ತೊಂದರೆ ಇಲ್ಲ. ಆಮೇಲೆ ಇನ್ನು ಯಾವ್ಯಾವ್ದು ಆಗೋದಿಲ್ಲ, ಯಾವ್ದು ಬೇಕಾದ್ರೂ ಹಾಕ್ಬೋದು. ಗಟ್ಟಿ ಪದಾರ್ಥವನ್ನು ಮಾತ್ರ ಹಾಕಬಾರ್ದು. ಫುಡ್ ವೇಸ್ಟ್ ಅಂತಂದರೆ ತರಕಾರಿ ಕಟ್ ಮಾಡಿದ್ರೆ ಉಳಿದಂಥ ಸಿಪ್ಪೆಗಳನ್ನ ಹಾಕ್ಬೋದು. ಅನ್ನ ಉಳಿದಿರ್ತಾರೆ ಅನ್ನ ಹಾಕ್ಬೋದು. ಪದಾರ್ಥ ಪಲ್ಯ ಉಳಿದಿದ್ರೆ ಅದನ್ನು ಹಾಕ್ಬೋದು. ರಸಂ ಮತ್ತು ಸಾಂಬಾರು ಹಾಕಬಾರ್ದು. ಸಾಂಬಾರಲ್ಲಿ ಗಟ್ಟಿ ಪದಾರ್ಥ ಅಂದರೆ ನೀರಿನ ಅಂಶ ಕಡಿಮೆ ಇರಬೇಕು. ರಸಂ ಮತ್ತು ಸಾಂಬಾರು ನೇರವಾಗಿ ಹಾಕ್ಲಿಕ್ಕೆ ಆಗಲ್ಲ. ಅಷ್ಟನ್ನು ಬಿಟ್ಟರೆ ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕ್ಬೋದು. ಪ್ಲಾಸ್ಟಿಕ್ ಆ ಥರದ್ದೆಲ್ಲ ಹಾಕಬಾರ್ದು. ತುಂಬ ಗಟ್ಟಿ ಪದಾರ್ಥಗಳನ್ನು ಹಾಕಬಾರ್ದು. ಉಳಿದಾಗೆ ಎಲ್ಲವನ್ನು ಹಾಕ್ಬೋದು. ಈರುಳ್ಳಿ ಹಾಕ್ಬೋದು, ಮೋಸಂಬಿದ್ದು ಹಾಕ್ಬೋದು. ಅದಕ್ಕೆ ಇದು ಸರ್ ವರ್ಮಿ ಕಾಂಪೋಸ್ಟ್ ಅಲ್ಲ. ವರ್ಮಿ ಕಾಂಪೋಸ್ಟ್ ಮಾತ್ರ ಅವ್ರು ಹೇಳೋ ಹಾಗೆ ರೆಸ್ಟ್ರಿಕ್ಷನ್ಸ್ ಇದೆ. ನಿಂಬೆ ಆಮೇಲೆ ಸಿಪ್ಪೆ ಹಾಕ್ಲಿಕ್ಕಿಲ್ಲ, ನಿಂಬೆಹಣ್ಣು ಕಟ್ ಮಾಡಿದ್ದು, ಈರುಳ್ಳಿದು ಹಾಕ್ಲಿಕ್ಕಿಲ್ಲ. ಇದಕ್ಕೆಲ್ಲ ಅದೇನು ತೊಂದರೆ ಇಲ್ಲ, ಹಾಕ್ಬೋದು. 1 ತಿಂಗಳು ಕಾಂಪೋಸ್ಟ್ ಆಗೇ ಆಗ್ತದೆ 100%. ಅದ್ರಲ್ಲಿ ಏನು ಡೌಟ್ ಇಲ್ಲ. ಹೇಳ್ತಾರೆ ಈ ಮೀನಿನ ಎಲುಬುಗಳು ಇರ್ತದೆ, ಅದು ಕೂಡ ಕಾಂಪೋಸ್ಟ್ ಆಗ್ತದೆ. ಸೊ ಏನು ತೊಂದರೆ ಇಲ್ಲ, ಆಗ್ತದೆ. ಅದೊಂದು ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತದೆ. ಮಧ್ಯದಲ್ಲಿ ನೀವು ಕ್ವಾರ್ಟರ್ 1 ತಿಂಗಳು ಬಿಟ್ಟಿದ್ದೆಲ್ಲ ಅವಾಗ ಆಗ್ತದೆ. ಅದೆಲ್ಲ ಏನು ತೊಂದರೆ ಇಲ್ಲ. ವಾಸನೆ ಬರ್ತದೆ ಅಂತ ಕೇಳ್ತಾರೆ, ವಾಸನೆ ಬರಲ್ಲ. ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇರ್ಬೋದು ಅಥವಾ ಕಿಚನಲ್ಲಿ ಒಂದು ಮೂಲೆಯಲ್ಲಿ ಇರ್ಬೋದು. ಇಲ್ಲ ಸ್ವಲ್ಪ ಇವಾಗ ಸ್ವಲ್ಪ ತಿರಸ್ಕಾರ ಇದ್ದರೆ ಹೇಗಿರೋದು ಕಿಚನ್ ಅಂತ ಹೇಳಿ ಬಾಲ್ಕನಿಯಲ್ಲಿ ಇರ್ಬೋದು. ಆದ್ದರಿಂದ ತುಂಬ ಸರಳವಾದಂಥ ವಿಧಾನ. ಈಗ ಸಚಿನ್ ಅಂತ ನಮ್ಮ ಬೌಲಿಂಗಲ್ಲಿದ್ದಾರೆ. ಯಾರಿಗಾದರೂ ಆ ಪಾಟ್ ಬೇಕಾಗಿದ್ದರೆ ಅವ್ರ ಹತ್ರ ನಂಬರ್ ಕೊಡಿ ನಿಮ್ಮದು. ನಾವು ಪಾಟ್ಗಳು ಬಂದ ತಕ್ಷಣ ನಿಮ್ಮನ್ನು ಸಂಪರ್ಕ ಮಾಡಿ 5 ಗಂಟೆಯಿಂದ 6 ಗಂಟೆ ಪ್ರತಿ ಭಾನುವಾರ ನಮ್ಮಲ್ಲಿ ಡೆಮೋ ನಡೀತದೆ. ನಿಮ್ಮ ನಂಬರ್ ಬಂದಾಗ ನಿಮ್ಮನ್ನು ಕರೆದು ಅವ್ರ ಪಾಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ದಯಮಾಡಿ ಇದಕ್ಕೆಲ್ಲರೂ ನೀವು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೆ ನಾವು ಅವಕಾಶಕ್ಕಾಗಿ ಧನ್ಯವಾದಗಳು. ಸಂತೋಷ್ ಶೆಟ್ಟಿ ದಯವಿಟ್ಟು ಮುಂದಿರಬೇಕು. ಸಂತೋಷ್ ಶೆಟ್ಟಿ is working as a regional manager in Ace Freight Adhesive India Private Limited, is commonly called as Ace Bond. It's a private adhesive company. For the past 12 years, he is working with this company. His wife is Radhika Shetty and he has got one child, Tanvi Shetty. Welcome Santosh Shetty to Canara Builders Association. ವಿಚಾರ ಹಾಗೆ ಬರೀ ಒಂದು ಸಂತೋಷ ಇದ್ದರೆ ಸಾಕಾಗುವುದಿಲ್ಲ, ಇನ್ನೊಂದು ಸಂತೋಷ ಬೇಕಂತ ಹೇಳಿ ಸಂತೋಷ್ ಶೇಟ್ ಅವರು ಇವತ್ತು ನಮ್ಮ ಸದಸ್ಯರಾಗ್ತಾ ಇದ್ದಾರೆ. ಸಂತೋಷ್ ಶೇಟ್ is the proprietor of Arati Constructions. He is a Rotary member also. He is the president of Rotary Club Mangalore Central, and his wife Arati is working as an engineer in Town Panchayat Kotekar. Son Shreyas, okay, Shreyas, and Saurav Sheth is the second PU student. So welcome Santosh Sheth to Canara Builders Association. ಶ್ರೀ ಉಮಾನಾಥ್ ಇವರು ಬಂದಿದ್ದಾರೆ. ಸ್ವಾಮೀಜಿಗಳ ತುಂಬಾ ನಿಕಟವರ್ತಿಗಳು, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸ್ವಚ್ಛತಾ ಅಭಿಯಾನದ ಬಲಗೈ ಬಂಟರು. ಸಚಿನ್ ಯುವ ಕಾರ್ಯಕರ್ತ. ಇದನ್ನು ನಾವು ಇದು ನೇರವಾಗಿ ನೋಡಿದ್ದ ಈ ಕಾಂಪೋಸ್ಟ್ ಸಿಸ್ಟಮ್ ಅನ್ನು ಒಂದು ಆಪ್ಷನ್ ಆಗಿ ಥ್ರೂ ದಿ ಕಾರ್ಪೊರೇಷನ್, ವೈ ಕಾಂಟ್ ಬಿ ಕಾರ್ಪೊರೇಷನ್ ಆಫೀಸ್ ಥ್ರೂ ಪ್ರಮೋಟ್ ಮಾಡಿ ಪಾಟ್ನವರಿಗೂ ವ್ಯಾಪಾರ ಆಗುತ್ತೆ. ಕ್ಯಾನ್ ನಾಟ್ ದಿ ಸಿಟಿ ಕಾರ್ಪೊರೇಷನ್ನೇ ನಾವು ಇದನ್ನು ಪ್ರಮೋಟ್ ಮಾಡಿದ್ರೆ
ಸ್ವಾಮೀಜಿ ಅವರು ಹೇಳಿದಾಗೆ ಅವ್ರು 2 ವರ್ಷಕ್ಕೆ ಉಪದ್ರ ಕೊಡುದಿಲ್ಲ, 2 ವರ್ಷ ಬೇಕಾಗುತ್ತೆ. ಎಲ್ಲರೂ ಕಾಂಪೋಸ್ ಸಿಸ್ಟಮ್ ಮಾಡಬೇಕಾಗಲ್ಲ, ನಿಮ್ಮ ಆಂಟೋನಿ ವೇಸ್ಟಿಗೆ ಉಪದ್ರ. ಬಟ್ ಇದೊಂದು ಮೇಜರ್ ಇದಾಗಿದೆ. ಮತ್ತೊಂದು ವಿಚಾರ, ಈಗೇನು ಇದು ಇಬ್ಬರಿಗೂ ಪ್ರಶ್ನೆ ನಂದು. ಈಗ ನಮ್ಮಲ್ಲಿ ಮೇನ್ ಇದು ಯಾಕಂದ್ರೆ ಸ್ವಾಮೀಜಿಯವರು ನೋಡಿರ್ಬೋದು, ಯಾಕಂದ್ರೆ ಈಸ್ ಬಿನ್ ಪ್ರಾಕ್ಟಿಕಲಿ ವಾಕಿಂಗ್ ಆನ್ ಎವ್ರಿ ಸ್ಟ್ರೀಟ್. ನೀವು ಈಗ ಸಿಂಗಾಪುರ್ ವಿಚಾರ ಮಾತಾಡುವಾಗ ನಮ್ಮಲ್ಲಿ ಎಂಡ್ ಟು ಎಂಡ್ ರೆಸೊಲ್ಯೂಷನ್ ಆಫ್ ಸ್ಟ್ರೀಟ್ಸ್ ಇಸ್ ನಾಟ್ ಹ್ಯಾಪನಿಂಗ್. ಎಂಡ್ ಟು ಎಂಡ್ ಹೇಳಿದ್ರೆ ನಾನು ಫ್ರಾಮ್ ದಿ ಗಟರ್ ಟು ದ ಫುಟ್ಪಾತ್ ಟು ದ ರೋಡ್ ಎಂಡ್. ಆ ರೋಡ್ ಎಂಡಿಂದ ಫುಟ್ಪಾತಿಗೆ ದಟ್ ಸ್ಮಾಲ್ ಮೇ ಬಿ 6 ಇಂಚ್ ಇರ್ಬೋದು. ದಟ್ ಇಸ್ ದಿ ಮೇಜರ್ ಪ್ರಾಬ್ಲಮ್. ಅಲ್ಲೇ ಈ ವೀಡ್ಸ್ ಬೆಳೆಯೋದು. ಅದನ್ನು ನಾವು ವೈ ಡೋಂಟ್ ವಿ ಫೋಕಸ್. ಈಗ ನಾವು ಕಾಂಕ್ರೀಟ್ ರೋಡ್ ಮಾಡಿದ್ದೇವೆ, ಆಮೇಲೆ ಕೂಡ ಇದು ಇನ್ನೊಂದು ವಿಚಾರ ಏನು ಹೇಳಿದ್ರೆ, ನಮ್ಮಲ್ಲಿ ಕಾಂಕ್ರೀಟ್ ರೋಡ್ ಆಗುತ್ತೆ, ಆ ತೋಡು ಮತ್ತೆ ಫುಟ್ಪಾತ್ ನೆಕ್ಸ್ಟ್ ಸ್ಕೀಮ್ ಅಂತ ಅದು ಬರುವಾಗ ರೋಡ್ ಹಾಳಾಗುತ್ತೆ. ಸಚಿವರು ಕೆಳಗೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಸನ್ಮಾನ್ಯ ಸಚಿವರು ಆಗಮಿಸಿದ್ದಾರೆ. ಎಲ್ಲರ ಪರವಾಗಿ ಸನ್ಮಾನ್ಯ ಸಚಿವರಿಗೆ ನಾವು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಚಿವರ ಆಗಮನಕ್ಕಾಗಿ ನಾವು ಕಾಯ್ತಾ ಇದ್ವಿ. ಮತ್ತೆ ಸುದೇಶ್ ಕುಮಾರ್ ಅವರು ಸಚಿವರಿಗೆ ಕೊಡುವಂತಹ ಮನವಿಯನ್ನ ವಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮೂರಿನ ನಮ್ಮ ಜನರೊಂದಿಗೆ ನಮ್ಮದೊಂದು ಕಳಕಳಿಯ ಮನವಿ. 80ರ ದಶಕದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಿಲ್ಡರ್ಸ್ಗಳು ಹುಟ್ಟಿ ಹಾಕಿದಂತಹ ಕೆನರಾ ಬಿಲ್ಡರ್ಸ್ ಸಂಸ್ಥೆಯ ಬಿಲ್ಡರ್ಸ್, ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ ಮತ್ತು ಸಂಬಂಧಿಸಿದ ಸಹಪಾಠಿಗಳದ್ದೇ ಸಂಸ್ಥೆಯಾಗಿ ಬೆಳೆದುಕೊಂಡು ಬಂದಿದ್ದು ಅಂದಿನಿಂದ ಇದುವರೆಗೆ ಕನ್ಸ್ಟ್ರಕ್ಷನ್ ವ್ಯಾಪ್ತಿಯಲ್ಲಿ ಬರುವಂತಹ ತೊಡಕುಗಳನ್ನು ಶಾಸಕಾಂಗ ಮತ್ತು ಕಾರ್ಯಾಂಗದ ಮುಖೇನ ಮಾತುಕತೆ ನಡೆಸಿ ನಿಭಾಯಿಸುವಲ್ಲಿ ಫಲಪ್ರದಗೊಂಡಿದೆ. ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತನ್ನದೇ ಆದಂತಹ ಛಾಪನ್ನು ಮಹಾನಗರದಲ್ಲಿ ಮೂಡಿಸಿಕೊಂಡು ಬಂದಿದೆ. ಪ್ರಸ್ತುತ ನಮ್ಮ ಈ ಸಂಸ್ಥೆಗೆ ತನ್ನದೇ ಆದಂತಹ ಸ್ವಂತ ಕಚೇರಿ ಇಲ್ಲವಾಗಿದ್ದು, ಇದೀಗ ಆಯಾ ಅಧ್ಯಕ್ಷರ ಕಚೇರಿಯನ್ನೇ ಸಂಸ್ಥೆಯ ಕಚೇರಿಯಾಗಿ ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಸ್ವಂತ ಸೂರೊಂದನ್ನು ಮಾಡಲು ಹಂಬಲಿಸಿದ್ದಾಗಿದೆ. ಈ ಬಗ್ಗೆ ನಗರ ಪ್ರದೇಶದಲ್ಲಿ ಸರ್ಕಾರಿ ಜಾಗವೊಂದನ್ನು ನೀಡಿದಲ್ಲಿ ನಾವು ನಮ್ಮ ಸ್ವಂತ ಕಟ್ಟಡವನ್ನು ಕಟ್ಟಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲು ಸಹಕಾರಿಯಾಗುವುದರಿಂದ ಕಡಿಮೆ ಪಕ್ಷ 5 ರಿಂದ 10 ಸೆಂಟ್ ಜಾಗವನ್ನು ಉಚಿತವಾಗಿ ನೀಡಬೇಕಾಗಿ ದಯಾಪರರಾದ ಮಾನ್ಯ ನಗರಾಭಿವೃದ್ಧಿ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ UT ಖಾದರ್ ಅವರಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ತಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಈ ಬೇಡಿಕೆಯನ್ನು ಈಡೇರಿಸಿ ತಮ್ಮ ನಗರಾಭಿವೃದ್ಧಿ ಸ್ಥಾನದ ದ್ಯೋತಕವೊಂದನ್ನು ಕಟ್ಟುವರೆ ತಮ್ಮ ಕೈಯಿಂದಲೇ ಚಾಲನೆ ದೊರೆಯಲಿ ಎಂಬ ಆಶಯದೊಂದಿಗೆ ಮನವಿ ಪತ್ರ ಸಲ್ಲಿಸುತ್ತಾ ಇದೆ. ಕಳೆದ ಹಲವು ದಶಕಗಳಿಂದ ನಡೆಸಿಕೊಂಡು ಬಂದಂತಹ ಈ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಸಂಸ್ಥೆ ಕೆಲಸ ಕಾರ್ಯಗಳನ್ನು ನಿಭಾಯಿಸಲು ತಮ್ಮದೇ ಆದಂತಹ ಸ್ವಂತ ಕಚೇರಿಯ ಅವಶ್ಯಕತೆಯನ್ನು ತಾವು ಕೊಡಮಾಡಲ್ಪಡುವ ಜಾಗದಲ್ಲಿ ನಾವು ಸ್ವಂತ ಕಚೇರಿಯನ್ನು ಸಂಯೋಜಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಯೋಜನೆ ನಡೆಸುವ ಇಲಾಖೆಗೆ ತಮ್ಮ ನೆರವು ಸಮಯೋಚಿತವಾಗಿದ್ದು ಎಂದು ಈ ಮೂಲಕ ತಿಳಿಯಪಡಿಸುವುದರೊಂದಿಗೆ ಮಂಗಳೂರು ಮಹಾನಗರದ ಅಭಿವೃದ್ಧಿಗೆ ಬಿಲ್ಡರ್ಸ್ ಅಸೋಸಿಯೇಷನ್ನ ಮಹತ್ತರ ಕೆಲಸ ಕಾರ್ಯಗಳೊಂದಿಗೆ ಸ್ಮಾರ್ಟ್ ಸಿಟಿಯ ನೀಲ ನಕಾಶೆಯನ್ನು ನೈಜತೆಗೆ ತರಲು ಸಂಪೂರ್ಣ ಸಹಕಾರ ಮತ್ತು ಕಾರ್ಯಕ್ಷಮತೆಯನ್ನು ಕೈಗೊಳ್ಳುತ್ತೇವೆ ಎಂದು ಈ ಮೂಲಕ ತಿಳಿಯಪಡಿಸುವುದರೊಂದಿಗೆ ಈ ಮನವಿ ಪತ್ರವನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ. ನನಗೆ ಅತ್ಯಂತ ಸಂತೋಷವಾಗ್ತದೆ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ನ ಸಭೆಯಲ್ಲಿ ನಾನು ಜೊತೆ ಭಾಗವಹಿಸಲಿಕ್ಕೆ. ಯಾಕಂತ ಹೇಳಿದರೆ ಬಹುಶಃ ಇವತ್ತು ಮಂಗಳೂರು ನಗರ ಇವತ್ತು ಅತ್ಯಂತ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಮಂಗಳೂರು ನಗರದಲ್ಲಿ ಅತ್ಯಂತ ಸುಂದರವಾದ ಆರ್ಕಿಟೆಕ್ಚರ್ ಇವತ್ತು ಒಂದು ಕಟ್ಟಡ ಇವತ್ತು ನಿರ್ಮಾಣ ಆಗಲಿಕ್ಕೆ ಬೆಂಗಳೂರು, ಬಾಂಬೆ ಮತ್ತು ಬಿಟ್ಟು ಸಣ್ಣ ಸಿಟಿಗಳಲ್ಲಿ ಭಾರತ ವಿಶ್ವದಲ್ಲಿ ಒಂದು ಮಾದರಿಯಾದ ನಗರವಾಗಿ ಇವತ್ತು ಪರಿವರ್ತನೆ ಆಗಲಿಕ್ಕೆ
ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ವಿಶೇಷವಾದ ಸಹಕಾರ ಇದೆ ಅಂತ ಹೇಳಿಕೆ ನಾನು ಇಚ್ಛಿಸಿ ನಿಮ್ಮೆಲ್ಲ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನಿಮ್ಮ ಅನುಭವ ಮತ್ತು ನಿಮ್ಮಲ್ಲಿದ್ದಂಥ ಶ್ರಮ ಬಹುಶಃ ಇವತ್ತಿನ ಪೀಳಿಗೆಗೆ ಒಂದು ದಿಕ್ಸೂಚಿ ಮತ್ತು ಮಾರ್ಗದರ್ಶನ ಮತ್ತು ಪ್ರೇರಣಾ ಶಕ್ತಿ ಅಂತ ನಾನು ಇವತ್ತು ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಅಂಥ ಸಂದರ್ಭ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿ ಆಗುವಂಥ ವಿಚಾರ ಕೂಡ ಇವತ್ತು ಆಗಲಿ ಅನ್ನೋ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಇವತ್ತು ಬಿಲ್ಡರ್ಸ್ ಅಸೋಸಿಯೇಷನ್ ತನ್ನದಾದ ಕೊಡುಗೆ ನೀವು ಸಮಾಜಕ್ಕೆ ಇವತ್ತು ಕೊಡ್ತಾ ಇದ್ದೀರಿ. ಎಲ್ಲ ಹಂತದಲ್ಲೂ ಕೂಡ ತಮ್ಮ ಬಂಡವಾಳ ತಾವು ಹಾಕಿಕೊಂಡು ಬಹುಶಃ ಇನ್ನಿತರ ವಿಶ್ವಾಸ ತಾವು ಪಡೆದುಕೊಂಡು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕಾರ್ಯವೈಖಂತ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಒಂದು ನಗರ ಸುಂದರವಾಗಿರ್ಬೇಕಾದ್ರೆ ಈ ತಮ್ಮ ಅಸೋಸಿಯೇಷನ್ ವಿಶೇಷ ತಮ್ಮ ಕಾರ್ಯಕರ್ತ ಆಗಬೇಕು ಅನ್ನೋದು ಹೇಳಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದೀಗ ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ನಗರ ಅಭಿವೃದ್ಧಿಯ ಸಚಿವನಾಗಿ ನನಗೆ ಸಿಕ್ಕುವಂಥ ಅವಕಾಶ ಇವತ್ತು ಆಗಿದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಇವತ್ತು ಅತಿ ಅಗತ್ಯ. ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ನಮಗಿಂತ ಜಾಸ್ತಿ ತಳಮಟ್ಟದಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳ ಕರಗತಗೊಳಿಸಿಕೊಂಡು ಜನಸಾಮಾನ್ಯ ಒಂದು ಜೀವಿಸುವ ಅಪೇಕ್ಷೆ ಏನಿದೆ ಮತ್ತು ಇವತ್ತಿನ ಪರಿಸ್ಥಿತಿ ಏನಿದೆ, ಸರ್ಕಾರದಂಥ ಪಾಲಿಸಿ ಮತ್ತು ವಿಚಾರಗಳು ಅದು ಸಗಕ್ಕೆ ಪೂರಕವಾಗಿದೆ, ಮಾರಕವಾಗುವಂಥ ಎಲ್ಲ ವಿಚಾರ ನಿಮಗೆ ಗೊತ್ತಿಲ್ಲದ ಸಂದರ್ಭ. ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿಟ್ಟುಕೊಂಡು ನಿಮ್ಮೆಲ್ಲ ಸಲಹೆ ಸೂಚನೆ ಪಡೆದುಕೊಂಡು ಏನಾದರೂ ಪೂರಕವಾಗುವಂಥ ಕಾರ್ಯಕ್ರಮ ನಿಲ್ಲಿಸಬೇಕಾದ್ರೆ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ. ಇದ್ದಂಥ ಪಾಲಿಸಿ ಮತ್ತು ರೂಲ್ಸಲ್ಲಿ ನಿಮಗೆ ಸಮಾಜಕ್ಕೆ ಇವತ್ತು ನಮ್ಮ ಈ ಅನಗತ್ಯವಾಗಿ ತೊಂದರೆ ಆಗುವುದಾದ್ರೆ ಅದು ಕೈ ಬಿಡಲು ಮತ್ತು ಅದನ್ನು ಬದಲಾವಣೆ ಮಾಡಲಿಕ್ಕೆ ಕೂಡ ನಾನು ಇವತ್ತು ನಮ್ಮ ಕೆಲಸ ಮಾಡಿಕೊಂಡು ನಾನು ಹೇಳಿಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕಾಗಿ ನನ್ನ ಅಧಿಕಾರ ಸ್ವೀಕಾರ ತಕ್ಷಣ ನನ್ನ ಅಧಿಕಾರಿಗಳಿಗೆ ನಾನು ಹೇಳಿದೆ, ಇವತ್ತು ಒಂದು ನಗರ ಅಭಿವೃದ್ಧಿ ಆಗಬೇಕಾದರೆ ಎಕಾನಮಿ ಫ್ಲೋ ಆಗಬೇಕು. ಎಲ್ಲಿ ಆರ್ಥಿಕತೆ ಇವತ್ತು ಚಾಲನೆಯಲ್ಲಿ ಬರ್ತದೆ, ಎಕಾನಮಿ ಫ್ಲೋ ಎಲ್ಲಿ ಆಗ್ತದೆ, ಆ ನಗರ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇವತ್ತು ಬಹುಶಃ ಇವತ್ತು ಒಂದು ಪ್ರದೇಶದಲ್ಲಿ ಆರ್ಥಿಕತೆ ಇವತ್ತು ಚಲಾವಣೆ ಆಗದಿದ್ದಲ್ಲಿ, ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದೆ ಬರದಿದ್ದಲ್ಲಿ, ಎಕಾನಮಿಕ್ ಫ್ಲೋ ಇವತ್ತು ನಗರ ಆಗದಿದ್ದಲ್ಲಿ ಈ ನಗರ ಏನು ಕೂಡ ಆಗಲಿಕ್ಕೆ ಇವತ್ತು ಯಾವುದೇ ನಗರ ಕೂಡ ಬೆಳವಣಿಗೆ ಆಗಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದಾಗಿ ಇವತ್ತು ವಿಶ್ವದ ಎಲ್ಲ ನಗರ ನೀವು ತಗೊಳ್ಳಿಕ್ಕೆ ಇವತ್ತು ದುಬೈಯನ್ನೇ ತಗೊಂಡ್ರೆ ದುಬೈಲಿ ಅವರದಾಗಿ ಎಂಥದ್ದಿದೆ, ಅವರದಿಂದ ಎಂಥದ್ದಿದೆ, ಅಲ್ಲಿ ಏನಿಲ್ಲ. ಅದು ಬರೇ ಪಾಲಿಸಿ ಮ್ಯಾಟರ್, ಬರೇ ಒಂದು ಪಾಲಿಸಿ ಮ್ಯಾಟರ್ ಮುಖಾಂತರ ವಿಶ್ವದ ಎಲ್ಲರೂ ಕೂಡ ಅಲ್ಲಿ ಬಂದು ಇವತ್ತು ಬಂಡವಾಳ ಹಾಕುವಂಥ ಪರಿಸ್ಥಿತಿ ಇದೆ. ನಮ್ಮ ದೇಶ ಎಷ್ಟೋ ಜನರಲ್ಲಿ ಬಂಡವಾಳ ಇದೆ. ನಮ್ಮ ದೇಶದಲ್ಲಿ ವಿಶ್ವದವರು ಬಂದು ಇವತ್ತಲ್ಲಿ ಒನ್ಲಿ ಬಿಡೋದು ಟ್ಯಾಕ್ಸ್ ಇಲ್ಲ, ಅದಿಲ್ಲ, ಪಾಲಿಸಿ ಒಂದು ಮುಖಾಂತರ ಏನಾದ್ರಲ್ಲಿ ವಿಚಾರದಲ್ಲಿ ಏನಿದೆ, ಟೂರಿಸ್ಟ್ ಹೋಗುವಂಥದ್ದು. ಅದರಿಂದ ಟೂರಿಸ್ಟ್ ಪ್ಲೇಸ್ ಅಂದಾಗ ಅಲ್ಲಿ ಟೂರಿಸ್ಟ್ಗೆ ಬೇಕಾಗುವಂಥ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕು ಆ ರೀತಿ ಎಲ್ಲ ಫ್ರೀ ಆದೊಂದು ಅದು ಇಸ್ಲಾಮಿಕ್ ಸ್ಟೇಟ್ ಆದರೂ ಕೂಡ ಇವತ್ತು ಎಲ್ಲ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಅವರವರ ಅನುಗುಣವಾಗಿ ಜನ ಜೀವಿಸಬೇಕಾ, ಅದಕ್ಕಾಗಿ ಇವತ್ತು ಸಂಪೂರ್ಣವಾದ ಅವರದೊಂದು ಪಾಲಿಸಿ. ಆಮೇಲೆ ಹೋದಾಗ ಅಲ್ಲಿ ದೇವಸ್ಥಾನಕ್ಕೆ ಜಾಗ ಮೀಸಲಿದ್ದ ದೇವಸ್ಥಾನ ಕಟ್ಟಿದ್ದಾರೆ. ಚರ್ಚಿಗೆ ಹೋದ ಉದ್ದವು ಲೈನಲ್ಲಿ ಚರ್ಚಿಗೆ ಅವಕಾಶ ಮಾಡಿಕೊಟ್ಟು ಚರ್ಚಿಗೆ ಇವತ್ತು ಅವಕಾಶ ಎಲ್ಲ ಯಾರ್ಯಾರು ಎಲ್ಲ ದೇಶದ ಎಲ್ಲ ಧಾರ್ಮಿಕ ಕೇಂದ್ರ ಏನಿದೆ ಅದು ಎಲ್ಲರಿಗೂ ಅಲ್ಲಿ ಸರ್ಕಾರವೇ ಜಾಗ ಕೊಟ್ಟಂತ ಇವತ್ತು ಪರಿಸ್ಥಿತಿ ಇವತ್ತು ಇರುವಂಥದ್ದು. ಕಲ್ಚರ್ಗೆ ಸಂಬಂಧಪಟ್ಟಾಗೆ ಅವ್ರಿಗೆ ಯಾರು ಅಡತನೆ ಇಲ್ಲ, ಅವರವರ ಕಲ್ಚರ್ ಹೇಗೆ ಬೇಕು ಆ ರೀತಿಯ ಕಲ್ಚರ್ಗೆ ಸಂಬಂಧ ಯಾವುದೊಂದು ಅಡತನೆ ಇವತ್ತಿಲ್ಲ. ಈ ಮೂರನೇದು ಅವ್ರದ್ದು ಟಾಲರೆನ್ಸ್, ಯಾವುದು ಅತ್ಯಂತ ಶಾಂತಿ. ಅವ್ರಿಗೂ ಬಹಳ ಸ್ಟ್ರಿಕ್ಟ್ ಆಗಿ ನಮ್ಮ ಪೊಲೀಸ್ ಮತ್ತು ಇದಕ್ಕೆ ಯಾವುದೇ ಒಂದು ಕೂಡ ಹಿತಕರ ರೀತಿಯಲ್ಲಿ ಇವತ್ತು ಅವರು ನೋಡಿ ಮೊದಲ ಆದ್ಯತೆ. ಅದಕ್ಕಾಗಿ ಅವರಲ್ಲಿ ಮಿನಿಸ್ಟರ್ ಇದೆ, ಹಾರ್ಮೋನಿ ಮಿನಿಸ್ಟರ್ದಲ್ಲಿ ಸೋದರತೆಯ ಸಂವಾದ ಒಂದು ಮಿನಿಸ್ಟರ್, ಅದಕ್ಕೆ ಒಂದು ಸಪ್ರೇಟ್ ಇವತ್ತು ಒಂದು ಅವ್ರಿಗೆ 2 ಮಿನಿಸ್ಟ್ರಿ, ಒಂದು ಟಾಲರೆನ್ಸ್ ಮಿನಿಸ್ಟ್ರಿ, ಇನ್ನೊಂದು 2 ಮಿನಿಸ್ಟ್ರಿ ಸಮಾಜದಲ್ಲಿ ಜನಸಾಮಾನ್ಯರ ಯಾವುದೇ ಪ್ರೀತಿ ವಿಶ್ವಾಸ ಇರಬೇಕು, ಯಾವುದೇ ಸಮಾಜ ಇನ್ನೊಂದು ಯಾವ ಮಿನಿಸ್ಟ್ರಿಗೆ ಬೇರೆ ಕೆಲಸ ಇಲ್ಲ, ಇದನ್ನೇ ಇದು ನೋಡಿಕೊಂಡು ಬರುವಂಥದ್ದು ವಿಚಾರ. ಈ ಒಂದು ಇಷ್ಟರಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ಅವರೇನು ಆಳಿಲ್ಲ ಅಥವಾ ಬೇರೆ ಏನೂ ಇಲ್ಲ ಆ ಸಂದರ್ಭದಲ್ಲಿ. ಆದರೂ ಕೂಡ ಇವತ್ತು ಅತ್ಯಂತ ಆರ್ಥಿಕವಾಗಿ ಅತ್ಯಂತ ಸಬಲೀಕರಣವಾದ ಇವತ್ತು ರಾಷ್ಟ್ರವಾಗಿ ಪರಿವರ್ತನೆ ಆದಿದ್ದರೆ ಈ ಒಂದು ಸಣ್ಣ ಪುಟ್ಟ ಒಂದು ವಿಚಾರದಾಗಿ ಹೊರತು ಅಲ್ಲಿ ಅವ್ರದ್ದೇನು ಉತ್ಪಾದನೆ ಇಲ್ಲ, ಅಲ್ಲಿ ಅವ್ರದ್ದೇನು ಫ್ಯಾಕ್ಟ್ರಿ ಇಲ್ಲ, ಅಥವಾ ಅವ್ರದ್ದೇನು ಅವರಲ್ಲಿ ವಿಷಯ ಇಲ್ಲ, ಬೇರೆಯವರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಗಿರೋಂಥ ಸಂದರ್ಭ. ಆದರೆ ನಾವೊಂದು ಮಾಡೆಲ್ ಆಗಿರುತ್ತೆ. ಅದೇ ರೀತಿ ನಾವು ಇರ್ತೇವೆ, ಎಲ್ಲರೂ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ನಿರ್ಮಾಣ ಮಾಡಬೇಕು. ಸರ್ವರ್ ಕೂಡ ಇಲ್ಲಿ ಬೆಂಗಳೂರು ಬಿಟ್ಟು ಇಲ್ಲಿ ಅದು ಇನ್ವೆಸ್ಟ್ ಮಾಡುವಂಥ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅದು ಮಂಗಳೂರು ಅಭಿವೃದ್ಧಿಗೊಳಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋ ಜವಾಬ್ದಾರಿ ಅದು ನಮ್ಮ ಜನಸಾಮಾನ್ಯ ಜವಾಬ್ದಾರಿ ಇವತ್ತು ಆಗಿದೆ. ನಮ್ಮಲ್ಲಿ ಇವತ್ತು ಸೀ ಪೋರ್ಟ್ ಇದೆ, ನಮ್ಮಲ್ಲಿ ಏರ್ಪೋರ್ಟ್ ಇದೆ, ನಮ್ಮಲ್ಲಿ ರೈಲ್ವೆ ಸ್ಟೇಷನ್ಸ್ ಇದೆ, ಉತ್ತಮವಾದ ಎಜುಕೇಷನ್ ಸಿಸ್ಟಮ್ ಇದೆ, ಫಿಶಿಂಗ್ ಪೋರ್ಟ್ ಇದೆ. ನಮ್ಗೆ ಏನು ಬೇಕಂತ ನಾವು ಇವತ್ತು ಕೆಲವೊಂದು ಬೇಕಾದ್ರೆ ಟೂರಿಸಮ್ ಬೇಕಾದರೆ ಟೂರಿಸಮ್, ಯಾತ್ರಾ ಕೇಂದ್ರ ಬೇಕಾದ್ರೆ ಬೇಕಾದಷ್ಟು ಯಾತ್ರಾ ಕೇಂದ್ರಗಳು, ಡೆವಲಪ್ಮೆಂಟ್ಗೆ ಬೇಕಾದಷ್ಟು ಇವತ್ತು ಅಭಿವೃದ್ಧಿ,
ಎಲ್ಲ ನಮ್ಮ ಇದನ್ನ ಸಂದರ್ಭದಲ್ಲಿ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಬಹಳ ಸ್ಪಷ್ಟವಾದ ಒಂದು ವಿಷನ್ ಮುಖಾಂತರ ನಮ್ಮ ನಗರ ಮುಂದೆ ಹೋದರೆ ಬಹುಶಃ 10 ವರ್ಷಗಳಲ್ಲಿ ನಾವು ಅತ್ಯಂತ ಉತ್ತಮವಾದ ಮತ್ತು ಆರ್ಥಿಕತೆಯಲ್ಲಿ ಬಹಳಷ್ಟು ಇವತ್ತು ಚಾಲನೆ ಇವತ್ತು ಪ್ರದೇಶ ಆಯ್ತು ಹೋಗ್ತದೆ. ಇವತ್ತು ನಮ್ಮ ಗೋವಾದಲ್ಲಿ ಅವ್ರಿಗೆ ಬೇರೆ ಏನಿಲ್ಲ, ಬರೇ ಒಂದು ಟೂರಿಸಂ, ಒಂದು ಬೀಚ್, 4 ಬೀಚ್ ಬಿಟ್ಟರೆ ಅವ್ರದ್ದು ಅಂತ ಹೇಳ್ತಿದ್ದೆ, ಬರೀ ಒಂದು ಟ್ಯೂರಿಸಮ್ ಯಾಕೆ ಅವರಲ್ಲಿ ಬೇಕಾಗಿ ಹಾಗೆ ನೀವು ಏನು ಬೇಕಾದ್ರೆ ಆಯಿತು, ಆಗ ಸಾಮಾನ್ಯ ಇನ್ನೊಂದು ಉಪದ್ರ ಮಾಡಬೇಕು. ಈ ರೀತಿ ಅವರಷ್ಟೇ ಕಲ್ಚರ್ ಬಿಟ್ಟ ಕಾರಣ ಇಡೀ ದೇಶ ಜನರಲ್ಲಿ ನಮ್ಮ ಅಂತ 10 ಬೀಚ್, ನಾವು ಅವ್ರಿಗೆ 10 ಬೀಚ್ ಇದೆ, ನಮ್ಮಲ್ಲಿ 100 ಬೀಚ್ ಇದೆ ನಮ್ಮ ಈ ಪ್ರದೇಶದಲ್ಲಿ. ಅವ್ರ ಎಂಟೈರ್ ಗೋವಾ ಸ್ಟೇಟ್ ರನ್ಸ್ ಆನ್ ಟೂರಿಸಂ. ಅದು ಟೂರಿಸಂ ದೊಡ್ಡ ಅವ್ರದ್ದು ಬೇರೆ, ಅದರಿಂದ 10 ಪಟ್ಟು ಟೂರಿಸಂ ನಮ್ಮಲ್ಲಿ ಇವತ್ತು ಇರುವಂಥ ಅವಕಾಶ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಇದೆ. ಪಕ್ಕದ ಕೇರಳ ಅವ್ರದ್ದು ಏನಿದೆ ಬರೀ ಒಂದು ಟೂರಿಸಂ ಮಾತ್ರ, ನಮಗಿಂತ 10 ಪಟ್ಟು ಇನ್ಕಮ್ ಮಾಡ್ತಾರೆ. പക്ഷേ ಈ ಆಲೋಚನೆ ನಾವು ಜನರ ತರುವಂಥ ವಿಚಾರ ಆಗಬೇಕು. ಒಂದು ಕ್ರಾಂತಿಕಾರಿ ಒಂದು ಸಾಮಾಜಿಕವಾದ ಪರಿವರ್ತನೆ ಜನರ ಮುಖಾಂತರ ಆಗಬೇಕು. ಒಂದು ಸಮಾಜ ಇವತ್ತು ಪರಿವರ್ತನೆ ಮತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅದು ಸರ್ಕಾರದ ಕಾನೂನಿಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಆಂಟಿ ಪಾವರ್ಟಿ ಕಾನೂನಿದೆ, ಪಾವತಿ ಜಾಸ್ತಿ ಆಗ್ತಿದೆ. ಆಂಟಿ ಕರಪ್ಷನ್ ಕಾನೂನಿದೆ, ಕರಪ್ಷನ್ ಜಾಸ್ತಿ ಆಗ್ತಿದೆ. ಆಂಟಿ ಡೌರಿ ಕಾನೂನಿದೆ, ಡೌರಿ ಜಾಸ್ತಿ ಆಗ್ತಿದೆ. ಆಂಟಿ ಟೆರರಿಸಂ ಕಾನೂನಿದೆ, ಟೆರರಿಸಂ ಜಾಸ್ತಿ ಆಗ್ತಿದೆ. ಆಂಟಿ ಕಮ್ಯುನಲ್ ಕಾನೂನಿದೆ, ಕಮ್ಯುನಲ್ ಜಾಸ್ತಿ ಆಗ್ತಿದೆ. ಏನೆಲ್ಲ ನೀವು ಕಾನೂನು ತರ್ತೀರಾ ಕರೆಕ್ಟ್ ಉಲ್ಟಾ, ಅದಕ್ಕೆ ಅಪೋಸಿಟ್ ಆಗಿ ಇವತ್ತು ಸಮಾಜ ಪರಿವರ್ತನೆ ಆಗಬೇಕಾದ್ರೆ ಜನ ಮನಸ್ಸು ಪರಿವರ್ತನೆ ಆಗಬೇಕು. ಆಗ ಮಾತ್ರ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅಂತ ಒಂದು ದೊಡ್ಡ ಮಟ್ಟದ ವಿಷನ್ ಬಹುಶಃ ಒಂದು ಎಜೆಂಡಾ ನಿಮ್ಮ ಕನ್ನಡ ಬಿಲ್ಡರ್ಸ್ ಅಸೋಸಿಯೇಷನ್ ಮುಖಾಂತರ ಬರುವಂಥ ಅವಕಾಶ ಇವತ್ತು ಆಗಬೇಕಂತ ನಾನು ಹೇಳಿಕ್ಕೆ ಇಚ್ಛಿಸುತ್ತೇನೆ. ಅದಕ್ಕಾಗಿ ನಾನು ಬಹುಶಃ ಇವತ್ತು ಅಧಿಕಾರಿಗೆ ಹೇಳಿ, ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಬರ್ತಾರೆ ಅವ್ರು ಸತಾಯಿಸುವಂಥ ಕೆಲಸ ನಮ್ಮಿಂದ ಆಗಬಾರ್ದು. ಯಾರು ಇನ್ವೆಸ್ಟ್ ಮಾಡ್ತಾನೆ ಅವ್ನಿಗೆ ಧೈರ್ಯ ಬರಬೇಕು. ನಾನು ಅರ್ಜಿ ಹಾಕ್ತೇನೆ, ನನಗೆ ಇಷ್ಟದ ಟ್ರೇಡ್ ಲೈನ್ಸ್ ಇರ್ತದೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ನೀವು ವ್ಯಾಪಾರದಿಂದ ವಿಶ್ವಾಸ ಮೂಡಿಸಿದಾಗ ಎಲ್ಲರೂ ಕೂಡ ಇವತ್ತು ಬರಬೇಕು. ಇವತ್ತು ನಮ್ಮಲ್ಲಿ ಪ್ಲಾನ್ ಕೊಡ್ತಾರೆ, ಯಾವಾಗ ರಿಟರ್ನ್ ಸಿಗ್ತದಂತ ಗೊತ್ತಿಲ್ಲ. ಪ್ಲಾನ್ಗೆ ಅರ್ಜಿ ಕೊಡೋ ಒಂದು ಮಾರ್ಕೆಟ್ ಇದೆ, ಲೈಸೆನ್ಸ್ ಬರುವಾಗ ಮಾರ್ಕೆಟ್ ಡೌನ್ ಆಗಿದೆ. ಇವತ್ತು ತಗೊಳ್ಬೇಕಾ ಬೇಡ, ಒಂದು ಅರ್ಧದಲ್ಲಿ ಬಾಕಿ ಆಗುವಂಥ ಒಂದು ಸಂದರ್ಭ ಇಲ್ಲ. ಅರ್ಧ ಇದು ಬಾಕಿ ಆದ ಕೂಡಲೇ ನಿಮಗೆ ಬೇರೆ ತೆಕ್ಕೊಳ್ಳೋದು ಏನು ವಿಷಯ, ಮಂಗಳೂರು ಒಂದು ವಿಚಾರ ಬೇಡ, ಬಿಲ್ಡಿಂಗ್ ಎಲ್ಲ ಅರ್ಧ ನಿಲ್ಲಿಸ್ತಾರೆ, ನಾವು ಬೆಲೆಯಲ್ಲಿ ಅದು ಹಾಕುವಂಥ ಪರಿಸ್ಥಿತಿ ಈ ರೀತಿ ನಿರ್ಮಾಣ ಆಗಿತ್ತು ಬರುವಂಥದ್ದು. ಇದಕ್ಕಾಗಿ ನಾನು ಹೇಳಿದ್ದೇನೆ, ಸಿಂಗಲ್ ವಿಂಡೋ ಸಿಸ್ಟಮ್ ನಾವು ನಮ್ಮ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ನಾವು ಇವತ್ತು ತರಬೇಕು. ಒಬ್ಬ ಲೈಸೆನ್ಸ್ಗೆ ಬೇಕಾದ 15 ಕಚೇರಿ ಅಲೆದಾಡದ ಪರಿಸ್ಥಿತಿ ನಾವು ಇವತ್ತು ತಪ್ಪಿಸಬೇಕು. ಒಂದೇ ಕಡೆಯಿಂದ ಅರ್ಜಿ ಹಾಕಿಕೊಂಡು ಬಹುಶಃ ಎಲ್ಲ ವಿಚಾರ ನಮ್ಮ ಕಂಪ್ಯೂಟರ್ ನಿರ್ವಹಿಸಿಕೊಂಡು ಅವರಿಗೆ ಬಹುಶಃ ಅಪ್ಲಿಕೇಶನ್ ತಗೊಳ್ಳಿ 1 ತಿಂಗಳ ಒಳಗಡೆ ಅಪ್ಲಿಕೇಶನ್ ಆನ್ಲೈನ್ ಹಾಕಿದ ನಂತರ ಯಾರ ಆದ್ಯತೆ ಮೇಲೆಗೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ತನಕ ಇವತ್ತು 1 ಮಂತಿನಲ್ಲಿ ಅದು ಆಗ್ತದೆ ಇಲ್ಲ ಸ್ಪಷ್ಟವಾದ ಕೊಟ್ಟಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಕೂಡ ಹೆಚ್ಚು ಜನ ಇವತ್ತು ಮುಂದೆ ಬರುವಂಥ ಅವಕಾಶ ಕೂಡ ಇವತ್ತು ಆಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಅದಕ್ಕಾಗಿ ರೇರಾದವರಿಗೆ ಕೂಡ ಮೊನ್ನೆ ಕರೆದು ಮಾತಾಡಿದ್ದೆ. ರೇರಾ ಕೂಡ ನಾನು ಇವತ್ತಿದ್ದೇನೆ, ನಾನು ಹೇಳಿದೆ ಬಿಲ್ಡರ್ಸ್ ಅವರು ಬಿಲ್ಡಿಂಗ್ ಕಟ್ತಾರೆ, ಹೌದು. ಮತ್ತು ನೀವು ನಮ್ಮ ಪ್ಲಾನ್ ಪ್ರಕಾರ ಏನಿದೆ, ಈಗ ಬಿಲ್ಡಿಂಗ್ ಪ್ಲಾನ್ ತಗೊಂಡು 3 ತಿಂಗಳ ಒಳಗಡೆ ಈ ಶುಡ್ ಕಮೆಂಟ್ ರಿಜಿಸ್ಟರ್ ರೇರಾ. ದಿಸ್ ಇಸ್ ದ ಕೇಸ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದೆಮ್. ಯಾರು ರೇರಾಕ್ಕೆ ಬಂದು ನಾನು ಪ್ಲಾನ್ ತಗೊಳ್ಳುವಾಗ ಮಾರ್ಕೆಟ್ ಜಾಸ್ತಿ ಇದೆ, ಮತ್ತೆ ಡೌನ್ ಆಗ ನಾನು ಬರೋ ವರ್ಷ ಪ್ಲಾನ್ ಮಾಡಿದೆ. ನಾನು ರೇರಾದಲ್ಲಿ ಈಗ ಕಾರಣೇನು 3 ಮಂತ್ಸ್ ಒಳಗೆ ಬಿಲ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಸಾಕಾಗೋದಿಲ್ಲ. ನಾನು ಯಾವಾಗ ಸ್ಟಾರ್ಟ್ ಮಾಡ್ತೇನೆ, ಯಾವಾಗ ಮುಗಿಸ್ತೇನೆ, ಯಾವ ಎಂತ ಮಾಡ್ತೇನೆ ಎಲ್ಲ ಕೂಡ ಡೀಟೇಲ್ಸ್ ಕೊಡಬೇಕು. ನಾನು ಸ್ಟಾರ್ಟೇ ಮಾಡಲಿಲ್ಲ, ಇನ್ನು ಕೊಡುವಂಥ ಪರಿಸ್ಥಿತಿ ಏನು. ಅದಕ್ಕೆ ನಾನು ಹೇಳಿದೆ, ಪ್ಲಾನ್ ತಗೊಂಡು 3 ತಿಂಗಳಾಗುವ ಬದಲು ಯಾವಾಗ ಅವರು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಆವಾಗ ಅದನ್ನು ಆಗಬೇಕಂತ ನಾವು ಇವತ್ತು ರೂಲ್ಸನ್ನು ಕೂಡ ಇವತ್ತು ನಮ್ಮ ರೇರನ್ನು ಚೇಂಜ್ ಮಾಡಲಿಕ್ಕೆ ನಾವು ಇವತ್ತು ಹೇಳಿದ್ದೇವೆ. 2ನೇ ವರ್ಷ ನಾವು ಇವತ್ತು ಜಾಯಿಂಟ್ ವೆಂಚರ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿದೆ. ಈಗ ನಾವು ನೋಡಿದ ಬಿಲ್ಡರ್ ಇಸ್ ರೆಸ್ಪಾನ್ಸಿಬಲ್. ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗ್ತದೆ, ನನ್ನ ಜಾಗ ನೀವು ಬಿಲ್ಡರ್ ಕಟ್ಟಲಿಕ್ಕೆ ನನ್ನ ಸಮಸ್ಯೆ ಅಂದರೆ ನಿಮ್ಮ ಬಿಲ್ಡಿಂಗ್ ಬಾಕಿ ಆಗ್ತದೆ. ಬೇರೆ ಎಲ್ಲ ಕಾನೂನು ಯಾರಿಗೆ ಬರೋದು ಅಂತ ಹೇಳಿದ್ರೆ ಬಿಲ್ಡರ್ಗೆ ಬರ್ತಾ ಹೊರತು ಜಾಗದವರಿಗೆ ಏನು ಕೂಡ ಇವತ್ತು ಬರೋದಿಲ್ಲ. ಅದಕ್ಕಾಗಿ ಇಫ್ ಇಟ್ ಇಸ್ ಶೇರಿಂಗ್ ಒಂದು ಪ್ರಾಪರ್ಟಿ ಬೇಸ್, ಒಂದು 60 ಫ್ಲಾಟ್ 50 ನಮಗೆ 6 ಬಂದರೆ ಬೋತ್ ವಿಲ್ ಬಿ ಲಯಬಲ್. ಅವ್ರ ವರ್ಷ ಬಿಲ್ಡರ್ ಲಯಬಲ್ ಆಗ್ತೇನೆ, ಈ ಲ್ಯಾಂಡ್ ಓನರ್ ಆಲ್ಸೋ ವಿಲ್ ಬಿ ಹೆಲ್ಡ್ ಲಯಬಲ್. ಸೊ ದಟ್ ಆ ಡಿಸ್ಪ್ಯೂಟ್ ಇಂದಾಗ ಒಬ್ಬರಿಗೆ ಬಿಲ್ಡರ್ಗೆ ಮಾತ್ರ ತೊಂದರೆ ಆಗದ ರೀತಿಯಲ್ಲಿ ಆಗಬಾರ್ದು ಅಂತೇಳಿ. ಸೊ ಈ ರೀತಿಯ ಬೇರೆ ಬೇರೆ ವಿಚಾರವನ್ನು ಗಮನಕ್ಕೆ ತಂದು ಚಾರ ಕೊಡುವಂಥ ಅವಕಾಶ ಇವತ್ತು ನಾವು ಇವತ್ತು ಮಾಡಿ ಬೇರೆ ಬೇರೆ ವಿಚಾರ ಇದೆ. ನಿಮ್ಮ TDR FIR ಸಂಬಂಧ ಏನೋ ವಿಚಾರ ನನಗೆ ಒಂದಂತಕ್ಕೆ ಚರ್ಚೆ ಮಾಡಿ ಇವತ್ತು ಬಂದಿದ್ದೇನೆ. ಅರ್ಬನ್ ಮಿನಿಸ್ಟರ್ ಕೂತ್ಕೊಂಡು ಕಲೀಲಿಕ್ಕೆ
ಇವತ್ತು ಬಹಳಷ್ಟು ಇರುವಂಥ ಪರಿಸ್ಥಿತಿ. ನಾನು ಹೇಳಿದೆ ಇಷ್ಟು ಗಲ್ಲಿ ಗೊತ್ತಿದ್ದರೆ ನಾನು ಮೆಡಿಕಲ್ ಕಲಿತಿದ್ದೆ, ಇದು ಕಷ್ಟ ಇಲ್ಲ. ಯಾಕಂತ ಹೇಳಿದೆ, ಒಂದು ಮಿನಿಸ್ಟರ್ ಆಗಿ ಸುಮ್ಮನೆ ಕೂತ್ಕೊಳ್ಬೇಕು, ಏನಿದೆ ಅಷ್ಟನ್ನು ಮಾಡಿ ಬಂದಾಗ ಸುಮ್ಮನೆ ಕೂತ್ಕೊಂಡು ವಿಚಾರ ಇವತ್ತು ಮಾಡಿದ್ರೆ ಟೈಮ್ ಪಾಸ್ ಇವತ್ತು ಮಾಡ್ಬೋದು. ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇದರಲ್ಲಿ ಬಹಳಷ್ಟು ಡೀಪ್ ಆಗಿ ಎಲ್ಲರಿಗಿಂತ ಜಾಸ್ತಿ ಕಲಿಯುವಂಥ ಇವತ್ತು ಪರಿಸ್ಥಿತಿ ಇದೆ. ಆದ ವರ್ಷ ಮುಂದಿನ 6 ತಿಂಗಳ ಒಳಗಡೆ ಒಂದು ಮಾದರಿಯಾದ ಒಂದು ಸಿಸ್ಟಮ್ ಅನ್ನು ನಾವು ನಮ್ಮ ನಗರ ವ್ಯಾಪ್ತಿಯನ್ನಾಗಿ ಇವತ್ತು ತಂದು ಎಂಟೈರ್ ಆನ್ಲೈನ್ ಮೂಡ ಮತ್ತು ನಮ್ಮ ಕಾರ್ಪೊರೇಷನ್ ಆನ್ಲೈನ್ ಮತ್ತು ಪೇಪರ್ಲೆಸ್ ಆಫೀಸ್ ಆಗಿ ಎಲ್ಲ ಬ್ರೋಕರ್ ಮಧ್ಯವರ್ತಿಗಳನ್ನು ಇವತ್ತು ಯಾರು ತೊಂದರೆ ಕೊಡ್ತಾರ ಅದನ್ನು ಬೆದರಿಗಿಟ್ಟು ಬ್ಯೂರೋಕ್ರಾಟ್ಸ್ ಯಾರು ಇವತ್ತು ತೊಂದರೆ ಪ್ರಾರಂಭ ಮಾಡ್ತಾರೆ ಅದನ್ನೆಲ್ಲ ಕತ್ತರಿಸಿಕೊಂಡು ಸಮರ್ಪಕವಾಗಿ ಒಂದು ಟೆನ್ಷನ್ ರಹಿತವಾಗಿ ಇವತ್ತು ವ್ಯಾಪಾರ ಮಾಡುವ ಸಿಸ್ಟಮ್ ಅನ್ನು ಅರ್ಬನ್ ಡೆವಲಪ್ಮೆಂಟ್ ಮತ್ತು ನನ್ನ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಇವತ್ತು ರಾಜ್ಯದಾದ್ಯಂತ ನಾನು ಇವತ್ತು ತರಲಿಕ್ಕೆ ನಾನು ಇವತ್ತು ಮುಂದಿನ 6 ಮಂತಲ್ಲಿ ನಾವು ಅದಕ್ಕೆ ಚಾಲನೆ ಕೊಡ್ತೇವೆ. ನಾನು ಮೀಟಿಂಗ್ ಏನು ಮಾಡಬೇಕಂತ ಕೂಡ ಇವತ್ತು ಚರ್ಚೆ ಆಗಿದೆ. ನಮ್ಮ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಕೆಲವು ನಮ್ಮ ಲೆವೆಲ್ ಸ್ಕೆಚ್ ಸಮಸ್ಯೆ ಇತ್ತು. ಮೊನ್ನೆ ಮೀಟಿಂಗ್ ಮಾಡಿ ಲೆವೆಲ್ ಸ್ಕೆಚ್ ಬೇಡ ಅಂತ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. UPR ಸ್ಕೆಚ್ ಪ್ರಾಪರ್ಟಿ ಕಾರ್ಡ್ ಸ್ಕೆಚ್ ಇದ್ರೆ ಸಾಕು, ಅದನ್ನೇ ರಿಜಿಸ್ಟ್ರೇಷನ್ ಮತ್ತು ಕನ್ವರ್ಷನ್ ಎರಡು ಕೂಡ ಅದೇ ಸಾಕು, ಬೇರೆ ಯಾವುದು ಕೂಡ ಬೇಡ ಎಂಬ ತೀರ್ಮಾನ ಕೂಡ ನಾವು ಇವತ್ತು ಕೊಟ್ಟಿದ್ದೇವೆ. ರೆವೆನ್ಯೂ ಸ್ಕೆಚ್ ಮೂಡದವರು ಯಾವ ರೆವೆನ್ಯೂ ಸ್ಕೆಚ್ ಕೆಲವಂತ ಸಮಸ್ಯೆ ರೆವೆನ್ಯೂ ಸ್ಕೆಚ್ ಕೊಡೋದಿಲ್ಲ, ಇವರು ರೆವೆನ್ಯೂ ಸ್ಕೆಚ್ ಅದನ್ನು ಪಡಿಸಿ ಬಹುಶಃ ರೆವೆನ್ಯೂ ಸ್ಕೆಚ್ ಕೂಡ ಬೇಡ, ಮೂಡದವರ ಸ್ಕೆಚ್ ಇವತ್ತು ಅದಕ್ಕೆ ಸಾಕಂತೇಳಿ ಆ ಒಂದು ವಿಚಾರವನ್ನು ನಾವು ಇವತ್ತು ತಂದು ಬೇರೆ ಬೇರೆ ವಿಚಾರ ಮುಂದಿನ ದಿನ ನಾವು ಇವತ್ತು ತರಲಿಕ್ಕೆ ಇವತ್ತು ಹೋಗ್ತೇವೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ. ನಾವು ಮಂತ್ರಿ ಆದ ತಕ್ಷಣ ಕೂಡ ಯಾರಿಗೆ ಎಕ್ಸ್ಟ್ರಾ ಬುದ್ಧಿ ಬರೋದಿಲ್ಲ. ನಿಮ್ಮಂತ ಕೇಳಿ ನಾವು ಕಳೆದುಕೊಂಡು ನಮ್ಮ ಬುದ್ಧಿಯನ್ನು ನಾವು ಜಾಸ್ತಿ ಮಾಡುವಂತ ವಿಚಾರ ಇದೆ. ಅದಕ್ಕೆ ನಿಮ್ಮ ಸಲಹೆ ಸೂಚನೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಅಥವಾ ನಿಮಗೆ ನಮ್ಮ ಇಲಾಖೆ ಯಾವ ಇಲಾಖೆಯಲ್ಲಿ ಏನಾದ್ರು ಸಣ್ಣ ಕಿರುಕುಳ ಮತ್ತು ಯಾರು ಅಭಿವೃದ್ಧಿ ಪಡಿಸ್ತಾರೆ ಅಂತವರಿಗೆ ಆಗುವಂಥ ಟೆನ್ಷನ್ಗೆ ಸಂಬಂಧಪಟ್ಟಾಗೆ ನಾವು ವರ್ಷ ಮುಂದೆ ನಿಂತು ನಾವು ಅದನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದು ನಾನು ಹೇಳಿಕೆ ಇಚ್ಛಿಸ್ತೇನೆ. ಸ್ಯಾಂಡ್ ಮೈನಿಂಗ್ ಸಂಬಂಧಪಟ್ಟಂತೆ ಪಾಲಿಸಿ ಬಗ್ಗೆ ಈಗಾಗಲೇ ಸ್ಟಡಿ ಮಾಡಿಕೊಂಡು ಒಂದು ಶಾಶ್ವತವಾದ ಒಂದು ಟೆನ್ಷನ್ ರಹಿತವಾದ ಪಾಲಿಸಿಯನ್ನು ಕೂಡ ತರಲಿಕ್ಕೆ ಇವತ್ತು ನಾವು ತೀರ್ಮಾನ ಮಾಡಿ ಸ್ವಲ್ಪ ಸಮಯ ತಗೊಂಡು ಕೂಡ ಸಮರ್ಪಕವಾಗಿ ನಾವು ಅನುಷ್ಠಾನಕ್ಕೆ ತರ್ತೇವೆ ಅಂತ ಕೂಡ ನಾನು ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಪರಮಪೂಜ್ಯ ಸ್ವಾಮೀಜಿಯವರನ್ನೆಲ್ಲರೂ ಕೂಡ ಅಭಿನಂದಿಸಿಕೊಂಡು ಬಹುಶಃ ಅವರ ಧಾರ್ಮಿಕ ಮತ್ತು ಅವರ ವಿಶೇಷವಾದ ವಿವೇಕಾನಂದ ಅವರ ತತ್ವ ಆದರ್ಶಗಳನ್ನು ಇವತ್ತು ಸಮಾಜಕ್ಕೆ ಅರ್ಪಿಸುವ ಜೊತೆಯಲ್ಲಿ ಈ ಸಮಾಜದಲ್ಲಿರುವಂತಹ ನಮ್ಮ ಎಲ್ಲ ಸ್ವಚ್ಛತೆಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ಸ್ವಚ್ಛ ಅಭಿಯಾನದಲ್ಲಿ ಮುಂದೆ ನಿಂತು ಇವತ್ತು ಮಂಗಳೂರು ನಗರ ಇವತ್ತು ಅತ್ಯುತ್ತಮವಾದ ನಗರವಾಗಿ ರಾಷ್ಟ್ರಮಟ್ಟ ಪ್ರಶಸ್ತಿ ಪಡಲಿಕ್ಕೆ ನಮ್ಮ ಮೇಯರ್ ಜೊತೆಯಲ್ಲಿ ನಮ್ಮ ಸ್ವಾಮೀಜಿ ಕೂಡ ಅದಕ್ಕೆ ವಿಶೇಷವಾದ ಕಾರಣ ಸ್ವಾಮೀಜಿಯನ್ನು ಅಭಿನಂದಿಸ್ತೇನೆ. ಎಲ್ಲ ವರ್ಷ ಇವತ್ತಿಂಥ ಸಾಮಾಜಿಕ ಕೇಂದ್ರಗಳು ಈ ರೀತಿಯ ವಿಶೇಷ ಮನೋಭಾವ ಇಟ್ಟುಕೊಂಡು ಪ್ರತಿಯೊಂದು ಶನಿವಾರ ಆದಿತ್ಯವಾರ ಒಂದು ಜನಸಾಮಾನ್ಯ ವಿದ್ಯಾಸಮುದಾಯಕ್ಕೆ ಒಂದು ಪ್ರೇರಕ ಶಕ್ತಿಯಾಗಿಟ್ಟುಕೊಂಡು ಆ ಒಂದು ಇಂಥ ಕಾರ್ಯ ಮುಂದಿಟ್ಟು ಬಂದರೆ ಬಹುಶಃ ಎಲ್ಲವೂ ಕೂಡ ಇವತ್ತು ಅತ್ಯುತ್ತಮವಾಗಿ ನಡೆದುಕೊಂಡು ಮಂಗಳೂರು ನಗರ ಇವತ್ತು ಅತ್ಯುತ್ತಮವಾದ ನಗರ ಪರಿವರ್ತನೆ ಹಾಗೇ ಆಗ್ತದೆ ಎಂಬ ವಿಶ್ವಾಸ ನಾವು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಪರಸ್ಪರ ಜೊತೆಯಾಗಿ ಕೈಕೊಟ್ಟು ಮುಂದೆ ಹೋಗುವಂಥ ಅವಕಾಶ ಕಲ್ಪಿಸಬೇಕು. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಮುಂದೆ ಹೊಂದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಗೆದುಕೊಂಡು ಜವಾಬ್ದಾರಿ ಕೂಡ ನಾವೆಲ್ಲ ಕೂಡ ಹಮ್ಮಿಕೊಳ್ಬೇಕನ್ನೋದು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಪ್ರೀತಿಪೂರ್ವಕ ಜವಾಬ್ದಾರಿ ನಾನು ವಹಿಸಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ಶುಭಾಶಯ ಸಲ್ಲಿಸಿ ಮುಂದಿನ ದಿನ ನನ್ನ ಯಾವುದೇ ಸಹಕಾರ ಯಾವುದೇ ಸಂದರ್ಭ ಬೇಕಾದರೂ ಕೂಡ ನಮ್ಮ ಕಚೇರಿ ಬಾಗಿಲು ಯಾವ ತೆರೆದಿಟ್ಟಿದೆ ಅದರ ಸಹಕಾರ ಪಡ್ಕೊಳ್ಬೇಕನ್ನು ನಾನು ಹೇಳಿಕೊಂಡು ನನ್ನ ಮಾತು ಮುಗಿಸಿ ನನಗೆ ಮತ್ತೆ ಕಾರ್ಯಕ್ರಮದ ಕಾರಣ ಸ್ವಲ್ಪ ಬೇಗ ಹೋಗಲಿಕ್ಕೆ ನಾವು ಅನುಮತಿ ಕೊಡಬೇಕಂದ್ರೆ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಕೊಟ್ಟಿದ್ದು ಖಂಡಿತವಾಗಿ ನೀವು ಗುರುತಿಸಿಕೊಂಡು ನಮ್ಮ ಕಾರ್ಪೊರೇಷನ್ ಮುಖಾಂತರ ರೆಸೊಲ್ಯೂಷನ್ ಮಾಡಿಸಿದ್ರೆ ಕಳಿಸಿದ್ರೆ ಬೆಂಗಳೂರಿನಲ್ಲಿ ಅಲ್ಲಿ ಏನಾರ ಕೆಲಸ ಆಗಬೇಕಾ ಕ್ಯಾಬಿನೆಟ್ ಅಪ್ರೂವ್ ಮಾಡೋದು ಕೆಲಸ ಖಂಡಿತವಾಗಿ ನಾನು ಮಾತನಾಡೋದು. ಥ್ಯಾಂಕ್ ಯು.